ನಮಸ್ಕಾರ ವೀಕ್ಷಕರೇ, ಹೇಗಿರುತ್ತೆ AVM ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಶಾಂಕ್ ಕೌಡೂರು. ಈಗಾಗಲೇ ಚುನಾವಣೆಯ ದಿನಾಂಕ ಘೋಷಣೆಯಾಗಿದೆ. ಈ ಬೆನ್ನಲ್ಲೇ ನೀತಿ ಸಂಹಿತೆಯು ಕೂಡ ಚುನಾವಣೆ ಆಯೋಗಗಳು ಕೂಡ ಹಲವಾರು ರೀತಿಯಾದಂತಹ ಹದ್ದಿನ ಕಣ್ಣಿನ ಮುಖಾಂತರ ಹಲವಾರು ರೀತಿಯಾದಂತಹ ಕಾರ್ಯಗಳನ್ನು ಕೂಡ ನಡೆಸ್ತಾ ಇದೆ. ಹೀಗಿರುವಾಗ ಚುನಾವಣೆ ದಿನಾಂಕ ಘೋಷಣೆಯಾದ ಬೆನ್ನಲ್ಲೇ ಈ ದಿನಾಂಕದ ದಿವಸ ಯಾವೆಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಒದಗಿಸಬೇಕು ಅನ್ನುವಂಥದ್ದು ಕೂಡ ಚುನಾವಣಾ ಆಯೋಗದಲ್ಲಿ ಅಲ್ಲಲ್ಲಿ ಕೇಳಿಬರುತ್ತಿರುವಂತಹ ಮಾಹಿತಿಯಾಗಿದೆ. ಅದ್ರ ಜೊತೆಗೆ ಚುನಾವಣೆ ದಿವಸ ಯಾವೆಲ್ಲ ವೋಟಿಂಗ್ ನಡೆಸಬೇಕು ಅನ್ನುವಂಥದ್ದು ಕೂಡ ಮುಖ್ಯವಾಗಿ ಈಗ ಹೊಸ ಒಂದು ತಂತ್ರಜ್ಞಾನ ಕೂಡ ನಮ್ಮ ಜೊತೆ ಸೇರಿಕೊಂಡಿದೆ. EVM ಅನ್ನುವಂಥದ್ದು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅನ್ನು ಕೂಡ ಈ ಬಾರಿ ಕರ್ನಾಟಕ ಚುನಾವಣೆಯಲ್ಲಿ ಬಳಸ್ತಾ ಇದ್ದಾರೆ. ಹಾಗಾಗಿ ರಾಜ್ಯದ ಜನತೆಗೆ ಇದೊಂದು ಹೊಸತನವಾದದ್ದು. ಯಾವ ರೀತಿಯಾದಂತಹ ವ್ಯವಸ್ಥೆಗಳಿದೆ, ಯಾವೆಲ್ಲ ರೀತಿಯಾಗಿ ಇದರ ಬಳಕೆಯನ್ನು ಮಾಡಲಾಗ್ತದೆ ಅನ್ನುವಂಥದ್ದನ್ನು ಕೂಡ ಮುಖ್ಯವಾಗಿ ನೋಡಬೇಕಾಗಿದೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡೋದಕ್ಕೆ ಮತ್ತು ಇದ್ರ ಬಗ್ಗೆ ಚರ್ಚೆಯನ್ನು ನಡೆಸೋದಕ್ಕೆ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಕುಮಾರ್ ಮಹಾಲೆಮಾರ್ ಅವರು ನಮ್ಮ ಜೊತೆ ಕಾರ್ಯಕ್ರಮ ಜಾಯ್ನ್ ಆಗ್ತಾ ಇದ್ದಾರೆ. ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮುಖ್ಯವಾಗಿ ನೋಡ್ತಾ ಹೋದ್ರೆ EVM ಅನ್ನುವಂಥದ್ದು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅನ್ನುವಂಥದ್ದು ಇದಕ್ಕಿಂತ ಮುಂಚಿತವಾಗಿ ಹಲವಾರು ರೀತಿಯಾದಂತಹ ಒಂದು ಹಂತಗಳು ಕೂಡ ವೋಟಿಂಗ್ ಮಾಡುವಂತಹ ಸಂದರ್ಭದಲ್ಲಿತ್ತು. ಆದರೆ ಈ ಬಾರಿ ಕರ್ನಾಟಕ ಚುನಾವಣೆಯಲ್ಲಿ ಒಂದು ಅಭಿವೃದ್ಧಿಯ ರೂಪಕವಾಗಿ ಇದನ್ನು ಬಳಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇದು ಉಪಯೋಗವಾಗುತ್ತೆ, ಎಷ್ಟರ ಮಟ್ಟಿಗೆ ಇದು ಸಹಕಾರಿಯಾಗುತ್ತೆ ಅನ್ನುವಂಥದ್ದು ಕೂಡ ಮುಖ್ಯವಾಗಿ ಗಮನಿಸಬೇಕು. ಇದ್ರ ಬಗ್ಗೆ ಮಾತಾಡೋಣ. ಸರ್, ತಮಗೆ ಗೊತ್ತಿರುವಾಗ ಈಗ ಇದಕ್ಕಿಂತ ಮುಂಚೆ ಈ ರೀತಿಯಾದಂತಹ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬಳಸಲಾಗ್ತಾ ಇರಲಿಲ್ಲ. ಅಂದರೆ ಇದಕ್ಕೂ ಕೂಡ ಕಾರಣಗಳಿತ್ತು. ವೋಟಿಂಗ್ ಅನ್ನುವಂಥದ್ದು ಕೂಡ ಅತ್ಯಂತ ಗುಪ್ತವಾಗಿರಬೇಕಾದದ್ದು. ಹಾಗಾಗಿ ಈಗಿನ ಕಾಲದಲ್ಲಿ ಒಂದು ಅಭಿವೃದ್ಧಿಯ ರೂಪಕವಾಗಿ ಇದನ್ನು ಬಳಸ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ? ನೋಡಿ, ನಾನು ಹೇಳ್ಬೇಕಾದ್ರೆ ಇವತ್ತು ತುಂಬ ಜನಕ್ಕೆ ಅದು ಏನು ಅಂತಾನೆ ಗೊತ್ತಾಗ್ತದೆ. ಯಾಕಂದ್ರೆ ಈಗ ಒಂದೊಂದು ಬದಲಾವಣೆಯನ್ನು ತರ್ತಾ ಇದ್ದಾರೆ. ಆದ್ರೆ ತಂದ್ರೆ ಒಳ್ಳೇದೇ. ಈಗ ಕಂಪ್ಯೂಟರ್ ಯುಗ ಆಗಿದೆ, ಈಗ ತಂದ್ರೂ ಒಳ್ಳೇದು. ಆದ್ರೆ ಇವತ್ತು ಎಷ್ಟೋ ಜನ ಮನೆಯಲ್ಲಿ ಏಜ್ ಆದವರಿದ್ದಾರೆ, ಅವ್ರಿಗೆ ಯಾವ ತರ ಬಳಸ್ತಾರೆ ಅಂತ ನಾವಿನ್ನು ನೋಡ್ಬೇಕಾಗ್ತದೆ. ಯಾಕೆಂದ್ರೆ ಒಂದು ಮತದಾನ ಚಲಾಯಿಸುವಾಗ ಅಲ್ಲಿ ಯಾರಿಗೂ ಹೋಗುವಂತ ಹಕ್ಕಿಲ್ಲ ಆ ಒಂದು ಕೌಂಟರ್ನೊಳಗೆ. ಆದ್ರೆ ಅಲ್ಲಿ ಅದನ್ನ ಇಟ್ಕೊಂಡು ಯಾವ ರೀತಿಯನ್ನು ಚಲಾಯಿಸ್ತಾರೆ ಮತವನ್ನು, ಯಾವ ರೀತಿ ಅದನ್ನು ಯಾವ ಕುಮ್ಮಕ್ಕಿನಿಂದ ಮಾಡಿದಾರೋ ಅದು ಸರ್ಕಾರಕ್ಕೆ ಬಿಟ್ಟದ್ದು. ಆ ರೀತಿ ಒಂದು ಏನೋ ಒಂದು ಕಷ್ಟಕರ ಆಗ್ಬಹುದು ಈ ಸಲ ಅಂತ ನನ್ನ ಒಂದು ಅಭಿಪ್ರಾಯ. ಅಂದ್ರೆ ಇದ್ರ ಬಗ್ಗೆ ಪ್ರಾತ್ಯಕ್ಷಿಕೆಗಳನ್ನು ಕೂಡ ನೀಡಲಾಗ್ತಾ ಇದೆ ಮಾಧ್ಯಮಕ್ಕೆ ಕೂಡ. ಅದ್ರ ಜೊತೆಗೆ ಅಧಿಕಾರಿಗಳಿಗೂ ಕೂಡ ಇದ್ರ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು ನೀಡ್ತಾರೆ. ಆದ್ರೆ ರಾಜ್ಯದಲ್ಲಿರುವಂತಹ ಅದೆಷ್ಟು ಜನರಿದ್ದಾರೆ, ಅವರಿಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳಿಲ್ಲ, ಯಾರಿಗೂ ಮಾಹಿತಿ ಸಿಕ್ಕಿಲ್ಲ. ಇವತ್ತು ಹೇಳ್ಬೇಕಾದ್ರೆ ಏನು ಅಂತ ಯಾರಿಗೂ ಇನ್ನೂ ಗೊತ್ತಾಗಿಲ್ಲ. ಇನ್ನು ಯಾವ ರೀತಿ ಯಾವ ದಿನಗಳಲ್ಲಿ ಇದನ್ನು ಯಾರಿಗೆ ಯಾವ ರೀತಿಯಲ್ಲಿ ಮುಟ್ಟಿಸ್ತಾರೆ ಅಂತ ಇನ್ನು ಆ ಸರ್ಕಾರಕ್ಕೆ ಅಥವಾ ಇವತ್ತು ಅಧಿಕಾರಿಗಳಿಗೆ ಬಿಟ್ಟಂತ ವಿಷಯ. ಯಾಕೆಂದ್ರೆ ಅಧಿಕಾರಿಗಳು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ಲೇಬೇಕು. ಯಾಕೆಂದ್ರೆ ಇವತ್ತು ನೋಡಿ, ಎಲ್ಲ ಅದ ನಂತರ ಹೇಳ್ತಾರೆ ಅಲ್ಲಿ ಯಾವುದೋ ಒಂದು ಪಕ್ಷ ಬಂತಂದ್ರೆ ಅದು ಇದರಲ್ಲಿ ಬಂತು ಅಂತ, ಇನ್ನೊಂದು ಕಡೆಯಿಂದ ಇನ್ನೊಬ್ರು ದೂರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಅಧಿಕಾರಿಗಳು ಅದ್ರ ಬಗ್ಗೆ ಸೂಕ್ತವಾದ ಒಂದು ಜನರಿಗೆ ಮಾಹಿತಿಯನ್ನು ಕೊಡ್ಬೇಕು ಇದ್ರ ಬಗ್ಗೆ. ಯಾಕೆಂದ್ರೆ ಒಂದು ಮತ ಅಂದ್ರೆ ಒಂದು ಮನುಷ್ಯ ಪ್ರಜಾಪ್ರಭುತ್ವವಾಗಿ ನೀಡುವಂತ ಒಂದು ಹಕ್ಕ. ಒಂದು ಯಾವುದೇ ಪಕ್ಷಕ್ಕೆ ಅವನು ನೀಡಲಿ, ಅದು ಜನರಿಗೆ ಯಾವ ರೀತಿ ನೀಡಬೇಕು ಅಂತ ಅಧಿಕಾರಿಗಳು ಇನ್ನು ಬಂದು ತಿಳಿಸ್ಲೇಬೇಕು. ಯಾಕೆಂದ್ರೆ ಅವರಿಗೆ ಬೇಕಾದಾಗೆ ಇವತ್ತು ಒಂದೊಂದು ಬದಲಾವಣೆ ಮಾಡೋದು ತಪ್ಪು. ಅವರಿಗೆ ಬೇಕಾದಾಗೆ ಬದಲಾವಣೆ ಮಾಡ್ತಾ ಇದ್ದಾರೆ. ಆದರೆ ಬದಲಾವಣೆ ಮಾಡುವಾಗ ಜನರಿಗೆ ತಿಳಿಸ್ಲಿ. ಅಲ್ಲಿ ಹೋದ ನಂತರ ನಾವು ಯಾವ್ದು ಮಾಡಬೇಕು, ಏನು ಮಾಡಬೇಕು ಅಲ್ಲಿ ಹೋಗಿ ನಾವು ತಲೆಗಿಡಿಸೋದಲ್ಲ. ಅದೇ ಅಧಿಕಾರಿಗಳನ್ನು ಮಾಹಿತಿ ನೀಡಲಿ ಅಂತ ನಾನು ವಿನಂತಿ ಮಾಡ್ತೀನಿ. ಆದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಇದನ್ನು ಬಳಸ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಈ ಹಿಂದಿನ ಕಾಲಕ್ಕಿಂತ ನೋಡ್ತಾ ಹೋದ್ರೆ ಇದೊಂದು ಜನರೇಷನ್ ಅಭಿವೃದ್ಧಿಗೋಸ್ಕರ ಬಳಸ್ತಾ ಇದ್ದಾರೆ. ಹಾಗಾಗಿ ಯಾವ ರೀತಿಯ ವಿಶೇಷತೆಗಳನ್ನು ಇದು ಒಳಗೊಂಡಿದೆ ಅಂತ? ಕಡೆ ಒಂದು ಚುನಾವಣೆಯಲ್ಲಿ ಕೂಡ ಒಳ್ಳೆ ಬದಲಾವಣೆ ಮಾಡಿ ಒಳ್ಳೆ ಏನು ಒಂದು ಮಿಷನರಿ ಎಲ್ಲ ತಂದ್ರು, ಎಲ್ಲ ಮಾಡಿದ್ದಾರೆ, ಏನು ಇದಾಗಿಲ್ಲ. ಕೊನೆಗೆ ಅದರಲ್ಲೂ ಕೂಡ ಏನೋ ಒಂದು ಚೇಂಜ್ ಆಗಿದೆ, ಅದಾಗಿದೆ, ಇದಾಗಿದೆ. ಹಾಗಾದರೆ ಏನು ಇವರು ಮಾಡ್ತಾರೆ ಅಂದರೆ ಒಂದೊಂದು ಬದಲಾವಣೆ ಮಾಡಿಕೊಂಡು ಇವತ್ತು ಒಂದೊಂದು ಬದಲಾವಣೆ ಮಾಡಿಕೊಂಡು ಮತಪೆಟ್ಟಿಗೆಯನ್ನು ಕೊಂಡೋಗ್ತಾರೆ. ಅಲ್ಲಿ ಚೇಂಜ್ ಆಗಿದೆ ಮತ್ತೆ ಒಂದೊಂದು ಪಕ್ಷದವರು ಸೋಲುವಾಗ ಹೇಳ್ತಾರೆ ಅದು ಅಲ್ಲಿ ಪೆಟ್ಟಿಗೆ ಚೇಂಜ್ ಆಗಿದೆ, ಇದು ಚೇಂಜ್ ಆಗಿದೆ. ಈಗ ನಾಳ್ದು ಕೂಡ ಅದೇ ಮಾಡ್ತಾರೆ. ಇದು ಕೂಡ ಪೆಟ್ಟಿಗೆಯಲ್ಲೇ ಇಡುವಂಥದ್ದು. ಹೌದು, ಇದು ಕೂಡ ಅದೇ ರೀತಿ ಇಡುವಂಥದ್ದೇ. ಇವತ್ತು ಲಾಸ್ಟಿಗೆ ಹೇಳ್ತಾರೆ ಅದು ನಮ್ಮ ಇದು ಏನೋ ಒಂದು ಅಲ್ಲಿ ಇದು ಮಾಡಿದ್ದಾರೆ,
ಅಂತ ಇನ್ನೊಂದು ಪಕ್ಷದವರು ದೂರು ನೀಡ್ತಾರೆ. ಯಾಕಂದ್ರೆ ಇವತ್ತು ಒಂದು ಪಕ್ಷ ಬಂದ್ರೆ ಇನ್ನೊಂದು ಪಕ್ಷದವರು ದೂರು ನೀಡುವ ಸಹಜ. ಈಗ ನಾನೊಂದು ಸೋತ್ರೆ ನೀವು ಗೆದ್ರೆ ನಿಮ್ಮನ್ನು ನಾನು ಸೋತದಂತ ಒಪ್ಪಿಕೊಳ್ಳುದಿಲ್ಲ, ನೀವೇನೋ ಮಾಡಿದೀರ ಅಂತಾನೆ ಒಪ್ಪಿಕೊಳ್ತೇನೆ ಹೇಳುದು. ಯಾಕಂದ್ರೆ ಅದೇ ರೀತಿ ಇವತ್ತು ಮುಂದಿನ ಚುನಾವಣೆಗೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಹೇಳುವವರು ಹೇಳ್ತಾನೆ ಇರ್ತಾರೆ, ಆದ್ರೆ ಇವತ್ತು ಏನೇ ಬದಲಾವಣೆ ಮಾಡಿದ್ರೆ ಜನರಿಗೆ ತಿಳಿಸ್ಲಿ. ಅಲ್ಲಿ ಚುನಾವಣೆಗೆ ಹೋಗೋ ಅಲ್ಲಿ ಒಂದು ಲೈನ್ ನಿಂತು ಚುನಾವಣೆ ಮಾಡುವುದೇ ಕಷ್ಟಕರ ಆಗಿದೆ ಇವತ್ತಿನ ಜನರಿಗೆ. ಇವತ್ತು ಜನರು ನಾನು ಇನ್ನೊಂದು ಹೇಳ್ಬೇಕಾದ್ರೆ, ಪ್ರಜಾಪ್ರಭುತ್ವ ದೇಶ. ಇವತ್ತು ನಮಗೆ ಒಂದು ಮತ ಚಲಾಯಿಸುವ ಹಕ್ಕಿದೆ, ನಾವು ಮತವನ್ನು ಚಲಾಯಿಸಲೇಬೇಕು. ಯಾವುದೇ ಪಕ್ಷ ಆಗಲಿ, ಇವತ್ತು ಅಧಿಕಾರದಲ್ಲಿ ಬರುವಾಗಲಿ ಅಥವಾ ಯಾವುದೇ ಒಂದು ಪಕ್ಷ ಆಗಲಿ ಅಥವಾ ಪಕ್ಷೇತರನೇ ಆಗಲಿ, ನಮಗೆ ಅವನಿಗೆ ಒಂದು ಮತವನ್ನು ನೀಡುವಂಥ ನಮ್ಮ ಹಕ್ಕು. ಅದನ್ನು ನಾವು ನಿಜವಾಗಿ ಹೇಳ್ಬೇಕಾದ್ರೆ ನಾವು ಅದನ್ನು ಹಾಕದೇ ಇರೋದು ನಮ್ಮದು ತಪ್ಪು. ನಾವು ಹಾಕ್ಲೇಬೇಕು. ಆದರೆ ಹಾಕುವಾಗ ಯಾವ ರೀತಿ ಹಾಕಬೇಕು ಆ ಅಧಿಕಾರಿಗಳು ತಿಳಿಸಲೇಬೇಕು. ಇವತ್ತು ಬದಲಾವಣೆ ಮಾಡೋದಲ್ಲ, ಬದಲಾವಣೆ ಮಾಡುವ ಒಟ್ಟಿಗೆ ಜನರಿಗೆ ತಿಳಿಸಬೇಕು. ಈಗ ಈ ಪ್ರತಿಯೊಬ್ಬ ಅಭ್ಯರ್ಥಿಗಳು ಕೂಡ ತಮ್ಮ ಮತಯಾಚನೆಗೋಸ್ಕರ ಮನೆ ಮನೆಗೆ ಹೋಗಿ ಭೇಟಿಯನ್ನು ನೀಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದಿತ್ತು. ಚುನಾವಣೆ ಆಯೋಗ ಆ ಒಂದು ಆದೇಶವನ್ನು ಕೂಡ ಹೊರಡಿಸಬಹುದಿತ್ತೋ ಏನೋ. ಅಲ್ಲ, ಈಗ ಮತ ಕೇಳಲಿಕ್ಕೆ ಮನೆ ಮನೆಗೆ ಹೋಗುವಾಗ, ಈಗ ನಾನು ಒಂದು ಪಕ್ಷದಲ್ಲಿ ನಿಂತರೆ, ನೀವೊಂದು ಪಕ್ಷದಲ್ಲಿ ನಿಂತರೆ, ನಿಮ್ಮದನ್ನು ಮಾತ್ರ ನೀವು ತೋರಿಸ್ತೀರಿ, ನನ್ನದನ್ನು ಮಾತ್ರ ತೋರಿಸ್ತೀರಿ. ಅಕ್ಕ ಇಲ್ಲಿ ಹಾಕಿ ಓಟ್, ಇಲ್ಲಿ ಹಾಕಿ, ಇಷ್ಟನೇ ನಂಬರಿಗೆ ಹಾಕಿ ಅಂತ. ಆದರೆ ಅದಕ್ಕಿಂತ ಅಧಿಕಾರಿಗಳು ಮನೆ ಮನೆಗೆ ಹೋಗ್ಬೋದಲ್ಲ. ಎಷ್ಟೋ ಜನ ಇದ್ದಾರಲ್ಲ ಇವತ್ತು ಅಧಿಕಾರಿಗಳು. ಸರ್ಕಾರದ ಸಂಬಳ ತಗೊಂಡು ಎಷ್ಟೋ ಜನ ಇದ್ದಾರೆ, ಹೋಗ್ಲಿ. ಇವತ್ತು ಸರ್ಕಾರದ ಸಂಬಳ 10 ರೂಪಾಯಿ ಕಡಿಮೆ ಆದರೆ ಇವತ್ತು ಬೊಬ್ಬೆ ಹಾಕುವ ಎಷ್ಟೋ ಜನ ಇದ್ದಾರೆ ಸರ್ಕಾರದವರು, ಸರ್ಕಾರ ಕೆಲಸದವರು. ಹೋಗ್ಲಿ, ಇವತ್ತು ಮನೆ ಭೇಟಿ, ಮನೆ ಮನೆಗೆ ಹೋಗ್ಲಿ ಅವರು ಅಧಿಕಾರಿಗಳು. ನಾನು ಹೇಳುವುದಾದ್ರೆ ಒಂದು ಪಕ್ಷದವರಲ್ಲ, ಯಾವುದೇ ಒಂದು ಪಕ್ಷದವರು ಹೋಗುದಲ್ಲ, ಇವತ್ತು ಅಧಿಕಾರಿಗಳು ಹೋಗ್ಲಿ. ಪಕ್ಷದಲ್ಲಿ ನೀವು ನಿಂತ್ರೆ ನಾನು ನಿಂತ್ರೆ ಇದಕ್ಕೆ ಹಾಕಿ, ನಂದು 1ನೇ ನಂಬರ್, ನಂದು 2ನೇ ನಂಬರ್ ಹಾಕಿ ಅಂತ ನಾವು ಹೇಳ್ತೇವೆ. ಆಗ ಮನೆಯವರಿಗೆ ಏನು ಗೊತ್ತಿಲ್ಲ. ಅಂದ್ರೆ ಈಗ ಪ್ರಸ್ತುತವಾಗಿ ಈ ಒಂದು ದಿನಗಳಲ್ಲಿ ಕಡಿಮೆ ದಿನ ಇರುವ ಸಂದರ್ಭದಲ್ಲಿ ಇಂಥದ್ದೊಂದು ಜಾರಿಗೆ ತಂದು ಅದರ ವಿಶೇಷತೆ ಏನೇ ಆಗಿರ್ಬೋದು, ಆದ್ರೆ ರಾಜ್ಯದ ಜನತೆಗೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಆದ್ರೂ ಕೂಡ ಇದನ್ನು ಪ್ರಸ್ತುತವಾಗಿ ಬಳಕೆಗೆ ತರ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಮುಖ್ಯವಾಗಿ ಇರುವಂತಹ ಆರೋಪ ಅಂತ. ಈಗ ಕಡಿಮೆ ದಿನಗಳಲ್ಲಿ ಇವತ್ತು ಹೌದು ಮತವನ್ನು ಇದು ಮಾಡ್ತಾ ಇದ್ದಾರೆ. ಆದರೆ ಕಡಿಮೆ ದಿನಗಳಲ್ಲಿ ಮತವನ್ನು ಇದು ಮಾಡಿ ಎಷ್ಟೋ ಜನರಿಗೆ ಇವತ್ತು ಅನ್ಯಾಯ ಆಗ್ತಿದೆ. ಇವತ್ತು ಕಾಲೇಜಿಗೆ ಹೋಗ್ಲಿ ಅಥವಾ ಶಾಲೆಗೆ ಹೋಗೋ ಮಕ್ಕಳಿಗೆ ಎಲ್ರಿಗೂ ಇವತ್ತು ಅನ್ಯಾಯ ಆಗ್ತಾ ಇದೆ. ಇವತ್ತು ಒಂದೆಡೆ ಎಕ್ಸಾಮನ್ನು ಮುಂದೆ ಇಡಬೇಕಂತ ಹೇಳಿದರು, ಒಂದೆಡೆ ಹಿಂದೆ ಇಡಬೇಕು ಅಂತ ಹೇಳಿದರು. ಈಗ ಮೊನ್ನೆ ಮಕ್ಕಳಿಗೆ ಇನ್ನೂ ಕೂಡ ಎಕ್ಸಾಮ್ ಆಗಿಲ್ಲ. ಮೊನ್ನೆ ಎಕ್ಸಾಮು ಇಷ್ಟರವರೆಗೆ ಆಗಬೇಕಿತ್ತು, ಅವರಿಗೆ ಲೀಸ್ಟ್ ಕೊಟ್ಟಾನ, ಈಗ ಇನ್ನೂ ಕೂಡ ಎಕ್ಸಾಮ್ ಆಗಿಲ್ಲ. ಇದೊಂದು ಕೆಲವೊಂದು ಇದು ಕೊಡುವಾಗ ಎಲ್ಲ ಈ ಮತ ತೆಗೆದುಕೊಂಡು ರಾಜಾರೋಷವಾಗಿ ತಿರುಗಾಡುವ ಅಧಿಕಾರಿಗಳು ಬೇರೆ, ಇಲ್ಲಿ ಹಿಂಸೆ ಪಡುವಂತ ನಾವು ಮತವನ್ನು ಹಾಕುವವರು ನಾವು ಇಲ್ಲಿ ಹಿಂಸೆ ಪಡಿತಾ ಇದ್ದೇವೆ. ಇವತ್ತು ನಾವು ಚುನಾವಣೆ ಹಾಕಿ ಇವತ್ತು ಮತ ಹಾಕಿ ಅವರನ್ನು ಗೆಲ್ಲಿಸಿ ಅಲ್ಲಿ ವಿಧಾನಸಭೆಯಲ್ಲಿ ಅಥವಾ ಅಲ್ಲಿ ಮೇಲೆ ನಾವು ಕೂರಿಸ್ತೇವೆ. ಆದರೆ ಇಲ್ಲಿ ಮತ ಕೊಟ್ಟು ನಾವು ಇಲ್ಲಿ ಹಿಂಸೆ ಅನುಭವಿಸ್ತಿದ್ದೇವೆ ಇವತ್ತು. ಈಗ ರಾಜ್ಯದ ಅಧಿಕಾರಿಗಳಿಗೆ ಅಥವಾ ಒಬ್ಬ ಶಾಸಕರಿಗೆ ಕೇವಲ ಮತ ಅಥವಾ ಚುನಾವಣೆ ಮಾತ್ರ ಮುಖ್ಯ, ರಾಜ್ಯದ ಜನರ ಹಿತ ಇಲ್ಲಿ ಮುಖ್ಯವಾಗ್ತಾ ಇಲ್ಲ. ಸಹಜ. ಇವತ್ತು ನೋಡಿ, ಇವತ್ತು ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ಮನೆ ಬಾಗಿಲಿಗೆ ಬಂದು ಎಲ್ಲಿ ನಡಿಲಿಕ್ಕೆ ಆಗದಿದ್ರು ಇದನ್ನು ಹತ್ತಿಕೊಂಡು ಮೇಲತ್ತಿಕೊಂಡು ಇಳಿದುಕೊಂಡು ಬರ್ತಾ ಇದ್ದಾರೆ ಇವತ್ತು. ಆದರೆ ಅದೇ ಒಂದು ಚುನಾವಣೆಗೆ ಗೆದ್ದ ನಂತರ ಯಾವ ವ್ಯಕ್ತಿ ಕೂಡ ನಮ್ಮ ಮನೆಗೆ ಬರೋದಿಲ್ಲ. ಇವತ್ತು ಯಾವ ವ್ಯಕ್ತಿಯೂ ನಮ್ಮ ಹತ್ರ ಮಾತಾಡೋದಿಲ್ಲ. ಇವತ್ತು ಚುನಾವಣೆ ಬರಲಿಕ್ಕೆ ಇನ್ನು ಸ್ವಲ್ಪ ದಿನ ಇರುವಾಗ ಅಲ್ಲಲ್ಲಿ ಕಾಂಕ್ರೀಟೀಕರಣ ಆಗ್ತಿದೆ, ಇವತ್ತು ಅಲ್ಲಲ್ಲಿ ಡಾಮರೀಕರಣ ಆಗ್ತಿದೆ. ಅದೇ ಇನ್ನು ಚುನಾವಣೆ ಆಗಿ 2 ವರ್ಷ ಯಾವುದು ಕೆಲಸ ಮಾಡೋದಿಲ್ಲ, 2-3 ವರ್ಷ ಯಾವುದು ಮಾಡೋದಿಲ್ಲ. ಇವತ್ತು ಎಷ್ಟು ಫಾಸ್ಟಲ್ಲಿ ಅಂದರೆ ಇವತ್ತು ನಾಳೆ ಉದ್ಘಾಟನೆ ಮಾಡ್ತಿದ್ದಾರೆ. ಇವತ್ತು ಚುನಾವಣಾ ನೀತಿ ಸಂಹಿತೆ ಇದ್ರೂ ಕೂಡ ಇವತ್ತು ಅಲ್ಲಲ್ಲಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಅದು ಎಷ್ಟರ ಮಟ್ಟಿಗೆ ತಪ್ಪಾಗ್ತದೆ ಅದು. ಆದ್ರೆ ಯಾಕೆ ಅಧಿಕಾರಿಗಳಿಗೆ ಗೊತ್ತಾಗ್ತಿಲ್ಲ? ಇವತ್ತು ಅಧಿಕಾರಿಗಳಿಗೆ ಗೊತ್ತಾದ್ರೂ ಕಣ್ಣು ಮುಚ್ಚಿಕೊಂಡಿರ್ತಾರೆ. ನೀತಿ ಸಂಹಿತೆ ಕೂಡ ಜಾರಿಯಲ್ಲಿ ಇದ್ರೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ದಾಳಿಗಳು ಅಥವಾ ತಡೆಯುವಂತದ್ದು ನಡೆಯುವುದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದ್ರು ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟು ಅಲ್ಲಿ ಚೇಂಜ್ ಮಾಡ್ತಾರೆ. ಇವತ್ತು ಅಂತ ಅಧಿಕಾರಿಗಳು ಇವತ್ತು ನಮ್ಮ ಸರ್ಕಾರದ ಒಂದು ಸಂಬಳ ಪಡೆದುಕೊಂಡು ನಾವು ದುಡ್ದಂತ ಹಣ ಇವತ್ತು ನಾವು ಕೊಡೋದು, ನಾವು ಟ್ಯಾಕ್ಸ್ ಕಟ್ಟಿದ ಹಣವನ್ನು ನಾವು ಇವತ್ತು ಕೊಡೋದು. ಆದ್ರೆ ಅಂತ ಹಣವನ್ನು ಪಡೆದುಕೊಂಡು ಇವತ್ತು ಏನೋ ಒಂದಾದ್ರೂ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳುವ ಅಧಿಕಾರಿಗಳು ಇದ್ದಾರೆ ಇವತ್ತು. ಇದರಿಂದ ಹೊಸತನ ಒಂದು ತರಬಹುದು ಅನ್ನುವಂಥದ್ದು ಮುಖ್ಯವಾಗಿ ನಾವು ನೋಡ್ಬೋದು. ಆದ್ರೆ ಈ ಹಿಂದೆನೂ ಕೂಡ ಪೇಪರ್ ಬಳಕೆ ಅತಿ ಆಗ್ತಾ ಇತ್ತು, ಅದಕ್ಕೋಸ್ಕರ ಇದನ್ನು ಈಗ ಪ್ರಸ್ತುತವಾಗಿ ತಂದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಚುನಾವಣಾ ಆಯೋಗ. ಅಲ್ಲ, ತಂದ್ರೆ ಒಂದು ಲೆಕ್ಕದಲ್ಲಿ ಒಳ್ಳೇದೇ ಎಲ್ರಿಗೂ. ಯಾಕೆಂದ್ರೆ ಎಲ್ಲ ಒಂದು ರೀತಿಯ ಅನುಭವ ಆಗ್ತದೆ.
ಇವತ್ತು ಪ್ರತಿಯೊಂದು ಮನುಷ್ಯನಿಗೆ ಏನು ಆಗಿದೆ ಏನಾಗಬೇಕು ಎಲ್ಲ ಒಂದೊಂದೊಂದೊಂದು ಅನುಭವ ಆಗ್ತದೆ. ಆದರೆ ಒಳ್ಳೆಯದೇ. ಆದರೆ ನಾನು ಹೇಳಬೇಕಾದ್ರೆ ಒಳ್ಳೆಯದನ್ನು ಮಾಡುವಾಗ ಇವತ್ತೊಂದು ಗಾಡಿ ಕಲಿಬೇಕಾದ್ರೂ ನಾವು ಒಂದು ಡ್ರೈವಿಂಗ್ ಕ್ಲಾಸಿಗೆ ಹೋಗಬೇಕು, ಲೈಸೆನ್ಸ್ ಆಗಬೇಕು. ಇವತ್ತು ಡ್ರೈವಿಂಗ್ ಕಲ್ತ ನಂತರ ನಮಗೆ ಗಾಡಿ ರೋಡಲ್ಲಿ ಬಿಡ್ಬೋದು. ಅದೇ ರೀತಿ ಮತ ಚಲಾವಣೆಗೆ ಹೋಗುವಾಗ ಸೀದಾ ಹೋಗಿ ಅಲ್ಲಿ ಮತ ಹಾಕ್ಲಿಕ್ಕೆ ನಮಗೆ ಅಲ್ಲಿ ಕಷ್ಟಕರ ಆಗ್ಬೋದು. ನಮಗೂ ಹೇಗೆ ಆದರೂ ಹೋಗ್ಬೋದು. ಎಷ್ಟೋ ಜನ ಮನೆಯಲ್ಲಿರುವ ಇದ್ದಾರೆ, ಇವತ್ತು ಬೀಡಿ ಕಟ್ಟುವವರು ಅಥವಾ ಎಷ್ಟೋ ಜನ ಇದ್ದಾರೆ. ಅವರಿಗೆ ಅಧಿಕಾರಿಗಳು ಮನೆ ಮನೆ ಭೇಟಿ ನೀಡಿ ಇದರ ವಿಷಯವನ್ನು ತಿಳಿಸಿದರೆ ಅವರಿಗೆ ನಾಳೆ ಅಲ್ಲಿ ಮತ ಹಾಕ್ಬೋದು. ಯಾಕಂದರೆ ಒಳ್ಳೇದು ಮಾಡಿ ಒಂದು ಡ್ರೈವಿಂಗ್ ಕಲಿಸಿದರೆ ಮಾತ್ರ ರಸ್ತೆಯಲ್ಲಿ ಓಡಿಸ್ಬೋದು ಅವನಿಗೆ. ಇಲ್ಲಾಂದರೆ ರಸ್ತೆಯಲ್ಲಿ ಸೀದಾ ಓಡಿಸಿ ಅಂದರೆ ಅವ ಕೊಂಡೋಗಿ ಎದುರಿನ ಗಾಡಿಗೆ ತಾಗಿಸ್ತಾನೆ. ಅದೇ ರೀತಿ ಒಂದು ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತವಾದ ಒಂದು ಏನು ಒಂದು ಇದೆ ಅದರದೊಂದು ಯಾವ ರೀತಿ ಕೆಲಸ ಮಾಡ್ಬೋದು ಅದನ್ನೊಂದು ತೋರಿಸ್ಬೇಕು ಅವರಿಗೆ. ಈ ಹಿಂದೆ ಶಾಸಕರು ಕೂಡ ಹಲವಾರು ರೀತಿಯಾದ ಆರೋಪಗಳನ್ನು ಮಾಡ್ತಾ ಇದ್ರು. ಈ EVM ಅನ್ನುವಂತಹ ಮಿಷನ್ ಮೊದಲ ಬಾರಿಗೆ ಬಂದಂತಹ ಸಂದರ್ಭದಲ್ಲಿ ತಮ್ಮ ಬಟನ್ ಒತ್ತಿದಾಗ ಇನ್ನೊಂದು ಪಕ್ಷಕ್ಕೆ ಅದು ಮತ ಹೋಗ್ತದೆ ಅಂತ. ಆದ್ರೂ ಕೂಡ ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಅದು ಬಂದಾಗ ಎಲ್ಲರೂ ಕೂಡ ಮೌನವಾಗಿ ಕೂತಿದ್ದಾರೆ. ಈಗ ಅದರ ದುರುಪಯೋಗ ಆಗ್ತಾ ಇಲ್ವಾ ಅಂತ ಹೇಳಿ. ಈಗ ಅದೇ ನಾನು ಹೇಳಿದೆ, ಈಗ ಹೇಳುದಿಲ್ಲ, ನೆಕ್ಸ್ಟ್ ನಾಳ್ದು ಚುನಾವಣೆಯಲ್ಲಿ ಯಾರು ಸೋಲ್ತಾರೆ ಆಗ ಹೇಳ್ತಾರೆ ಅದು ಮಿಷನ್ ಅಲ್ಲಿ ಏನೋ ಇದಾಗಿದೆ, ನನ್ನ ಬಟನ್ ಒತ್ತುವಾಗ ಅವ್ರ ಬಟನ್ ಬಂದಿದೆ, ಆ ಥರ ಇನ್ನೂ ಅದು ಅವರು ಸೆಟ್ಟಿಂಗ್ ಮಾಡಿದ್ದಾರೆ, ಇವರು ಸೆಟ್ಟಿಂಗ್ ಮಾಡಿದ್ದಾರೆ ಅಂತ ಅಲ್ಲಿ ಒಂದು ಕತೆ ಕಟ್ತಾರೆ. ನಾನು ಅದೇ ಆಗ ಹೇಳಿದೆ. ಯಾಕಂದರೆ ಇವತ್ತು ಕತೆ ಕಟ್ಟುವವರು ತುಂಬ ಜನ ಇದ್ದಾರೆ. ಇವತ್ತು ಸೋತ ನಂತರ ಏನಾದರೂ ಒಂದು ಕತೆ ಕಟ್ಟಿ ಅದಕ್ಕೆ ಒಂದು ಮಾರ್ಗ ಹುಡ್ಕೊಳ್ಬೇಕು. ಆದ್ರೆ ಈಗ ಪ್ರಸ್ತುತವಾಗಿ ಅದುವೇ ಮೇಲುಗೈ ಅನ್ನುವಂಥದ್ದು ದೊಡ್ಡ ಮಟ್ಟಿನದ್ದು ಅನ್ನುವಂಥದ್ದನ್ನು ಬಿಂಬಿಸ್ತಾ ಇದ್ದಾರೆ ಜನರಿಗೋಸ್ಕರ. ಆದ್ರೆ ಜನರಿಗೆ ಇದರಿಂದ ಲಾಭನೋ ನಷ್ಟನೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ಆತ ಅಧಿಕಾರಿಗಳು ಅಥವಾ ಶಾಸಕರು ಯಾರೋ ಒಬ್ಬ ಅಭ್ಯರ್ಥಿ ಹೇಳಿದಂತ ಮಾತಿಗೆ ಒಗ್ಗಿಕೊಂಡು ಆತ ಮತವನ್ನು ಮಾಡಬೇಕಾಗುತ್ತದೆ. ಹೌದು. ಯಾಕೆಂದ್ರೆ ಇವತ್ತು ನೋಡಿ, ಯಾವುದೇ ಒಂದು ಶಾಸಕರು ನಮ್ಮ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಶಾಸಕರನ್ನು ನಾವು ಬಿಂಬಿಸಲೇಬೇಕು. ನಾನು ಅವರಿವರು ಅಂತ ಹೇಳೋದಿಲ್ಲ. ಯಾಕೆಂದರೆ ಇವತ್ತು ಯಾವುದೇ ಒಂದು ಶಾಸಕರು ನಮ್ಮ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದಾರ ನೋಡಬೇಕು. ಇವತ್ತು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಒಂದಿಷ್ಟ ಹೇಳೋದು, ಯಾಕೆಂದರೆ ಇವತ್ತು ನಾವು ಅದು ಪಾರ್ಟಿ ಇದು ಪಾರ್ಟಿ ಅಂತ ನಾವು ನಿಂತರೆ ಆಗಲಿಕ್ಕಿಲ್ಲ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಶಾಸಕರಾಗಿ ಯಾರು ದುಡಿತಾರೆ ಅವರನ್ನು ನಾವು ಬೆಂಬಲಿಸೋಣ. ಯಾರೇ ಆಗಲಿ, ಅದು ನಮ್ಮ ಕ್ಷೇತ್ರದಲ್ಲಿ ಯಾರು ದುಡಿಯುವಂಥ ಶಾಸಕರಿದ್ದಾರೆ ಅವರನ್ನು ಬೆಂಬಲಿಸುವ. ಯಾವುದೇ ಪಕ್ಷ ಅನ್ನುವಂಥದ್ದು ಬೇಡ, ಕೇವಲ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅಷ್ಟೇ. ಇವತ್ತು ನೋಡಿ, ಇವತ್ತು ಒಂದು ಕಡೆಯಿಂದ ಪಕ್ಷ ನೋಡಿ, ಇವತ್ತು ಮನುಷ್ಯನನ್ನು ನೋಡಿ ಹೇಳುವಂಥ ಒಂದು ಬರ್ತಾ ಇದೆ. ಅಂದರೆ ಮನುಷ್ಯನನ್ನು ನೋಡಿ ಪಕ್ಷವನ್ನು ನೋಡಿ, ಒಳ್ಳೆ ಕೆಲಸ ಮಾಡುವ ಮನುಷ್ಯನನ್ನು ನೋಡಿ. ಅಲ್ಲಿ ಇವತ್ತು ಏನು ಎಲ್ಲ ಮಾಡಿಕೊಂಡು ಎಲ್ಲ ಮತವನ್ನು ತೆಗೆದುಕೊಂಡು ನಮ್ಮ ಗುರ್ತನೂ ಇಲ್ಲ, ನಮ್ಮ ಪರಿಚಯನೂ ಇಲ್ಲ, ನಮ್ಮ ಒಂದು ಕ್ಷೇತ್ರದ ನೆನಪು ಇಲ್ಲದಂಥ ಶಾಸಕರಿಗೆ ನಾವು ಯಾಕೆ ಮತ ಹಾಕಬೇಕು? ನಮ್ಮ ಒಂದು ಕ್ಷೇತ್ರದ ಒಂದು ಮತ ಹಾಕಿದ್ದಾರೆ, ಇಷ್ಟು ಲಕ್ಷ ಜನ ನನಗೆ ಮತ ಹಾಕಿದ್ದಾರೆ, ಇವರನ್ನು ನಾವು ಸ್ವಲ್ಪ ನೋಡುವಂಥ ಬರುವಂಥ ಶಾಸಕರಿಗೆ ನಾವು ಓಟ್ ಹಾಕೋ. ಯಾಕೆಂದರೆ ನಾನು ಎಲ್ಲರ ಹತ್ರ ನಾನು ವಿನಂತಿ ಮಾಡ್ತಿದ್ದೇನೆ. ಯಾಕೆಂದರೆ ಇವತ್ತು ನೋಡಿ, ಇವತ್ತು ನಾನು ಅದೇ ಪಾರ್ಟಿಗೆ ಹಾಕ್ತೇನೆ, ನಾನು ಇದೇ ಪಾರ್ಟಿಗೆ ಹಾಕ್ತೇನೆ ಅಂತ ಹೇಳುವಂಥ ಒಂದು ದೃಢ ನಿರ್ಧಾರವನ್ನು ಇಟ್ಕೊಂಡು ಇರುವಂಥ ವ್ಯಕ್ತಿಗಳಿದ್ದಾರೆ ತುಂಬ ಜನ. ಯಾತಕ್ಕೋಸ್ಕರ ನಾನು ಹೇಳೋದು, ಯಾತಕ್ಕೋಸ್ಕರ ಒಂದೇ ಪಾರ್ಟಿಯ ಒಂದೇ ಪಕ್ಷದ ಮುಖಾಂತರ ನಾವು ಹೋಗಬೇಕು? ನಮಗೆ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ನಮಗೆ ಒಂದು ಮತ ಚಲಾಯಿಸುವ ಹಕ್ಕಿದೆ. ಯಾವುದೇ ಪಕ್ಷ ಆಗಲಿ ಒಳ್ಳೆ ವ್ಯಕ್ತಿಯನ್ನು ಬಿಂಬಿಸುವ, ಅಲ್ಲಿ ಒಳ್ಳೆ ವ್ಯಕ್ತಿ ಯಾರಿದ್ದಾರೆ ಅವರನ್ನು ಬಿಂಬಿಸುವ. ಅಂದರೆ ಈಗ ಕರಾವಳಿ ಪ್ರದೇಶದಲ್ಲಿ ಹಲವಾರು ರೀತಿಯಾದಂತಹ ಪ್ರಕರಣಗಳು ಕೂಡ ನಡೀತಾ ಇದೆ. ರಾಜಕೀಯದಲ್ಲಿರುವಂತಹ ಅಭ್ಯರ್ಥಿಗಳು ಕೂಡ ಹಲವಾರು ಪ್ರಕರಣಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಅವರನ್ನು ಕೂಡ ನಾವೇ ಆಯ್ಕೆ ಮಾಡಿರ್ತಕ್ಕಂಥದ್ದು ಈ ಹಿಂದೆನೂ ಕೂಡ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬರುವಂತಹ ಚುನಾವಣೆ ಸಂದರ್ಭದಲ್ಲಿ ಕೂಡ ಮುಖ್ಯವಾಗಿ ಗಮನವನ್ನು ಬೀಳ್ಬೇಕಾದದ್ದು ಅಭ್ಯರ್ಥಿಗಳ ಮೇಲೆ, ನಾವು ಯಾರನ್ನು ಆಯ್ಕೆ ಮಾಡ್ತೀವಿ ಅನ್ನುವಂಥದ್ದು. ನೋಡಿ, ಪ್ರಕರಣ ಒಂದೊಂದು ಆಗ್ತದೆ, ಆಗದೆ ಏನಿಲ್ಲ. ಇವತ್ತು ಒಂದು ಕದ್ರೆ ಕಲ್ಲಂತಾನೆ ಹೇಳ್ತಾರೆ, ಎರಡು ಕದ್ರೆ ಕಲ್ಲಂತಾನೆ ಹೇಳ್ತಾರೆ, ಮೂರು ಕದ್ರು ಕಲ್ಲಂತಾನೆ ಹೇಳ್ತಾರೆ. ಆದರೆ ಆ ಕಳ್ಳನನ್ನು ನಾವು ಏನೊಂದು ಬದಲಾವಣೆಗೆ ತರಬೇಕು. ಇವತ್ತು ಬದಲಾವಣೆ ಬೇಕು ಅಂತ ಹೇಳ್ತಾರೆ. ಕಳ್ಳನನ್ನು ಬದಲಾವಣೆ ಮಾಡ್ಬೋದು, ಬದಲಾವಣೆ ಮಾಡಲಿಕ್ಕೆ ಆಗದೇನಿಲ್ಲ. ಆರೋಪ ಇದ್ರೆ ಏನಾಯ್ತು, ಆರೋಪವನ್ನು ತಿದ್ದಲಿಕ್ಕೆ ನೋಡಬೇಕು. ಇವತ್ತು ಕಳ್ಳನನ್ನು ನೀನೇ ಕಳ್ಳ ಎಲ್ಲದಕ್ಕೂ ಅವನನ್ನು ಜೈಲಿಗೆ ಹಾಕುದಲ್ಲ. ಆ ಕಳ್ಳ ಏನು ಮಾಡಿದ್ದಾನೆ ಅದನ್ನು ನಾವು ಸ್ವಲ್ಪ ನೋಡುವ. ಯಾಕೆಂದರೆ ಇವತ್ತು ನಾವು ಒಬ್ಬರ ಹೆಸರನ್ನು ಹೇಳಲಿಕ್ಕೆ ಆಗೋದಿಲ್ಲ, ಯಾರ ಹೆಸರನ್ನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮ್ಮ ಚುನಾವಣಾ ನೀತಿ ಸಂಹಿತೆ ಬಂದಿದೆ. ಯಾಕೆಂದರೆ ನಾಳೆ ಹೇಗೆ ಹೆಸರು ಹೇಳಿದ್ರು ಅಂತದನ್ನು ಬರ್ತಾರೆ. ಆದರೆ ಇವತ್ತು ನಾನು ಹೇಳಬೇಕಾದ್ರೆ, ಇವತ್ತು ನೋಡಿ, ಕೆಲವೊಂದು ಕಡೆಗಳಲ್ಲಿ
ಎಲ್ಲರೂ ಇವತ್ತು ಚುನಾವಣೆಗೆ ನಿಲ್ತಿದ್ದಾರೆ, ಎಲ್ಲರೂ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಯಾವೆಲ್ಲ ರೀತಿಯಾಗಿ ಈ EVM ಎನ್ನುವಂತಹ ಮತಯಂತ್ರ ಕಾರ್ಯವನ್ನು ಆರಂಭಿಸುತ್ತೆ, ಇದರಿಂದ ಜನರಿಗೆ ಏನೆಲ್ಲ ಲಾಭ ಇದೆ, ಅಥವಾ ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಪ್ರಯೋಜನಗಳು ಇದರಿಂದ ಆಗ್ಲಿಕ್ಕಿದೆ, ಇದನ್ನು ಕೂಡ ತಿಳ್ಕೊಳ್ಳೋಣ ಕಾರ್ಯಕ್ರಮದಲ್ಲಿ. ಚಿಕ್ಕದೊಂದು ಬ್ರೇಕ್ನ ಬಳಿಕ ವಿರಾಮದ ಬಳಿಕ ಹೇಗಿರುತ್ತೆ EVM ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗತಾನೆ ಮಾತಾಡ್ತಾ ಇದ್ದಾಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಅನ್ನು ರಾಜ್ಯದಲ್ಲಿ ಕೂಡ ಈಗ ಪ್ರಸ್ತುತವಾಗಿ ಬಳಕೆಗೆ ತರ್ತಾ ಇದ್ದಾರೆ. ಜನಸಾಮಾನ್ಯರಿಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಕೂಡ ಇದರ ಬಗ್ಗೆ ಸಂಪೂರ್ಣವಾಗಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಹೇಗೆಲ್ಲ ಜನಸಾಮಾನ್ಯ ಪರದಾಡ್ತಾನೆ ಈ ಸಂದರ್ಭ, ಇದನ್ನು ಕೂಡ ಮುಖ್ಯವಾಗಿ ನೋಡಲೇಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಮುನ್ಸೂಚನೆಯನ್ನು ನೀಡದೆ, ಯಾವುದೇ ರೀತಿಯ ಒಂದು ತಯಾರಿಯನ್ನು ನಡೆಸದೆ ಚುನಾವಣೆ ಸಂದರ್ಭದಲ್ಲಿ ಇಂತಹ ಒಂದು ಹೊಸ ಪ್ರಯೋಗವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ರಾಜ್ಯದ ಜನತೆ ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಕಷ್ಟವನ್ನು ಪಡ್ತಾರೆ ಅನ್ನುವಂಥದ್ದು ಕೂಡ ನೋಡ್ಬೇಕು. ಇದ್ರ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸೋಣ. ಆಗತಾನೆ ಮಾತಾಡ್ತಿದ್ದಾಗ ಈಗ ಮುಖ್ಯವಾಗಿ ಇದು ಚುನಾವಣೆ ಸಂದರ್ಭದಲ್ಲಿ ಮತವನ್ನು ನೀಡುವ ಸಂದರ್ಭದಲ್ಲಿ ನಾವು ಒಮ್ಮೆ ಬಟನ್ ಅನ್ನು ಪ್ರೆಸ್ ಮಾಡಿದಾಗ 7 ಸೆಕೆಂಡ್ ಕನ್ಫರ್ಮೇಷನ್ಗೆ ಅಂತ ಬರುತ್ತೆ. ಆ ಸಂದರ್ಭದಲ್ಲಿ ನಾವು ಯಾರಿಗೆ ಯಾವ ಅಭ್ಯರ್ಥಿಗೆ ಮತವನ್ನು ನೀಡಿದ್ದೇವೆ ಆತನ ಫೋಟೋ ಮತ್ತು ಆತನ ಪಕ್ಷದ ಚಿಹ್ನೆ ಗುರುತು ಒಂದು ಗಾಜಿನ ಪರದೆಯ ಒಳಗಡೆ ಪೇಪರ್ನ ಮುಖಾಂತರ ಬರ್ತದೆ. ಅಂದ್ರೆ ಅದನ್ನು ಒಮ್ಮೆ ನಾವು ಯಾರಿಗೆ ಮತವನ್ನು ನೀಡಿದ್ದೇವೆ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡೋದಕ್ಕೋಸ್ಕರ ಬರ್ತದೆ. ಹಾಗಾಗಿ ಇದರಿಂದ ಏನೆಲ್ಲ ಲಾಭ ಇದೆ ಅಂತ ಹೇಳಿ, ಇದರಿಂದ ಏನು ಲಾಭ ಅಂತ ನಾನು ಹೇಳಿದೆ. ಯಾಕೆಂದ್ರೆ ಒಂದೊಂದು ಇದು ಮಾಡಿಕೊಂಡು ಅಲ್ಲಿ 7 ಸೆಕೆಂಡ್ ಹೇಳಿದಾಗೆ 7 ಸೆಕೆಂಡ್ ಹೋಗುವಾಗ ಅಲ್ಲಿ ಲಾಸ್ಟಿಗೆ 10 ಸೆಕೆಂಡ್ ಆಗ್ಬೋದು. ಯಾಕೆಂದ್ರೆ ಅಲ್ಲಿ ಹೋದ ನಂತರ ಗೊತ್ತು. ಇವತ್ತು ಜನರು ಲೈನ್ ನಿಂತು ಚುನಾವಣೆ ಮತ ಹಾಕ್ಲಿಕ್ಕೆ ಇವತ್ತು ಹಿಂಜರಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಇಲ್ಲಿ ನೋಡ್ತಾರೆ 10 ಜನ ಇದ್ದಾರೆ, 20 ಜನ ಇದ್ದಾರೆ, ಮತ್ತೆ ಹಾಕುವಂತ ಹೋಗುವವರಿದ್ದಾರೆ. ಮಧ್ಯಾಹ್ನ ಬಂದು ಜನ ಇದ್ದಾರೆ, ಬೇಡ ಮತ್ತೆ ಹಾಕುವಂತ, ಸಂಜೆ ಬಂದು ಓಟೆ ಹಾಕಲ್ಲ. ಇವತ್ತು ಅದರ ಒಂದು ಇದ್ರಲ್ಲಿ ಇವತ್ತು 10 ಸೆಕೆಂಡು 12 ಸೆಕೆಂಡ್ ಒಂದೊಂದು ಓಟಿಗೆ ನಿಂತ್ರೆ ಇವ್ರಿಗೆ ಎಷ್ಟು ಸಮಯ ಬೇಕಾದಿತ್ತು. ಅದಕ್ಕೋಸ್ಕರ ವೇಟ್ ಮಾಡ್ಬೇಕಾದ್ರೆ ಕನ್ಫರ್ಮೇಶನ್ ಆಗೋ ತನಕ ಇವತ್ತು ಒಂದೊಂದು ವಾರ್ಡಲ್ಲಿ ಸುಮಾರು 10-15 ಸಾವಿರ ಮತಗಳು ಬರುವಾಗ ಯಾವ ರೀತಿ ಅವರು ಮತವನ್ನು ತೆಗಿತಾರೆ. ಹಾಗಾದ್ರೆ ಕಳೆದ ವರ್ಷ ಈ ಹಿಂದಿನ ಚುನಾವಣೆಗಿಂತಲೂ ಕೂಡ ಆ ಸಂದರ್ಭಕ್ಕಿಂತ ತುಂಬಾನೇ ಸಮಯ ತಗೊಳ್ತದೆ. ಈ ಸಲ ಸಮಯ ತಗೊಳ್ತದೆ. ಈ ಸಲ ನಾನೊಂದು ಹೇಳ್ಬೇಕಾದ್ರೆ ಈ ಸಲ ಸಮಯ ತಗೊಳ್ತದೆ. ಈ ಸಲ ಸಮಯ ತಗೊಂಡು ಕೆಲವು ಜನ ಓಟ್ ಹಾಕದೆ ಹಿಂದೆ ಹೋಗುವ ಪರಿಸ್ಥಿತಿಯೂ ಕೂಡ ಬರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದ್ರೆ ಇವತ್ತು ನೋಡಿ ಬದಲಾವಣೆ ಮಾಡ್ತಾರೆ, ಬದಲಾವಣೆ ಮಾಡಲಿ. ಆದರೆ ಬದಲಾವಣೆ ಮಾಡುವಾಗ ಜನರಿಗೆ ಅಲ್ಲಿ ಯೋಗಕ್ಷೇಮ ಆಗಬೇಕು. ಯಾಕಂದ್ರೆ ಆರಾಮ್ಸೆ ಇವತ್ತು ಯಾವುದೇ ಒಂದು ಇದಕ್ಕೆ ಹೋಗುವಾಗ ಇವತ್ತು ಯಾವುದೇ ಒಂದು ಕಡೆ ಹೋದ್ರೆ ಜನರಿದ್ರೆ ವಾಪಸ್ ಬರುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಫುಲ್ಲು ಅಲ್ಲಿ ಜನ ಇದ್ರೆ ಹಿಂದೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ರೀತಿ ಚುನಾವಣೆ ಎರೆಬೋಡಿ ಒಂದು ಓಟು ಬಾಡಿನ ಮೇಲೆ ಲೈನ್ ಉಂಟದ ಆ ರೀತಿ ಕೇಳುವಂತ ನಮ್ಮವರಿದ್ದಾರೆ. ಇಲ್ಲಿ ಅಂತಲ್ಲ, ಎಲ್ಲೋ ಯಾರಿಗೆ ಬೇಕು ಮಾರೆ ಅವರಿಗೆ ಓಟ್ ಹಾಕಿ, ನಾವು ಯಾಕೆ ಅಲ್ಲಿ ಲೈನಲ್ಲಿ ನಿಂತು ಓಟ್ ಹಾಕಬೇಕು ಅಂತ ಹೇಳುವಂತ ಜನರಿದ್ದಾರೆ. ಆದ್ರೆ ಅದು ಜನರು ಮಾತ್ರ ತಪ್ಪು ಮಾಡ್ತಾರೆ. ಎಷ್ಟೇ ಕಷ್ಟ ಆದ್ರೂ ಓಟ್ ಹಾಕ್ಲೇಬೇಕು. ಆದ್ರೆ ಇವತ್ತು ಅಂತ ಜನರನ್ನು ಅವರು ಓಟ್ ಹಾಕ್ತಾರೆ ಅಂತ ಅಷ್ಟು ಹೊತ್ತು ಕಾಯಿಸುದು ಅಧಿಕಾರಿಗಳ ತಪ್ಪು. ಯಾಕೆಂದ್ರೆ ಇವತ್ತು ಜನರನ್ನು ಕಾಯಿಸುವುದು ಅಧಿಕಾರಿಗಳ ತಪ್ಪೇ ತಪ್ಪು. ಬಿಸಿಲಿಗೂ ಕೂಡ ರಣ ಬಿಸಿಲಿದ್ರು ಕೂಡ ಒಂದು ಮತದಾನ ಮಾಡಬೇಕು ಅನ್ನೋಂಥ ಒಂದು ಆಸೆಯಿಂದ ಬೆಳಗ್ಗಿಂದ ಸಂಜೆ ತನಕ ಕ್ಯೂ ನಿಲ್ಲುವವರು ಕೂಡ ಇರ್ತಾರೆ. ಅಂತ ಸಂದರ್ಭದಲ್ಲಿ ಈಗ ಅದು ಅದರ ಸಮಯವನ್ನು ಕೂಡ ಅತಿಯಾಗಿ ಬಳಸ್ತಾ ಇದ್ದಾರೆ. ಇವತ್ತು ಇಲ್ಲಿ ಹತ್ತಿರ ಇದೆ, ಅಲ್ಲಿ ಆಚೆ ಕಡೆ ಹೋದ್ರೆ ಎಲ್ಲಿಯೂ ಇಲ್ಲ. ಒಂದೊಂದು ಶಾಲೆಗೆ ಹೋಗ್ಬೇಕಂದ್ರೆ 2-3 ಕಿಲೋಮೀಟರ್ ಹೋಗ್ಬೇಕು, ಅಲ್ಲಿ ಚುನಾವಣೆ ಮಾಡಬೇಕು. ಅಲ್ಲಿಗೆ ಬಿಸಿಲಲ್ಲಿ ಹೋಗುದು ಬರೋದೇ ಕಷ್ಟಕರ ಆಗಿದೆ. ಅದರಲ್ಲಿ ಅಷ್ಟು ಹೊತ್ತು ನಿಲ್ಲುವಾಗ ಅವರು ಯಾವ ರೀತಿಯಲ್ಲಿ ಒಂದು ಜನರು ಇದು ಮಾಡ್ತಾರೆ ಅಂತ ಅಧಿಕಾರಿಗಳು ಕಣ್ಣಾರೆ ನೋಡ್ಬೇಕು. ಈ ಹಿಂದೆನೂ ಕೂಡ ಈಗ ಪ್ರಸ್ತುತವಾಗಿ EVM ಅನ್ನು ಬಳಕೆ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕಿಂತ ಹಿಂದೆ ಇದ್ದದ್ದು ಇದಕ್ಕಿಂತ ಎಷ್ಟು ಉಪಯುಕ್ತವಾಗಿತ್ತು ಅಂತ ತಾವು ಕೂಡ ಎಷ್ಟೋ ಸಾರಿ ಮತದಾನ ಮಾಡಿದ್ದೀರಿ. ಹಾಗಾಗಿ
ಅಲ್ಲ, ಹಿಂದೆ ನಿಜವಾಗಿ ಹೇಳ್ಬೇಕಾದ್ರೆ ಹಿಂದೆ ಇದ್ದದ್ದು ತೊಂದರೆ ಇಲ್ಲ. ಆದ್ರೆ ಅದೇ ನಾನು ಹೇಳಿದ್ದು, ಹಿಂದೆ ಇದ್ದದ್ದು ತೊಂದರೆ ಇಲ್ಲ, ಈಗ ಬರೋದು ತೊಂದರೆ ಇಲ್ಲ. ಆದ್ರೆ ಈಗ ಬರೋದು ಸ್ವಲ್ಪ ಕ್ಯೂ ನಿಲ್ಲಲಿಕ್ಕೆ ಕಷ್ಟಕರ ಆಗ್ಬೋದು. ಆದ್ರೆ ಮುಂದೆ ಇದ್ದದ್ದು ಆರಾಮ್ಸೆ ಇತ್ತು. ಆದ್ರೂ ಅದರಲ್ಲಿ ಸ್ವಲ್ಪ ಸಮಯ ಸಿಕ್ಕಿದೆ. ನಡುವಲ್ಲಿ ಕೆಲವೊಂದು ಕಡೆಗಳಲ್ಲಿ ಎಲೆಕ್ಟ್ರಾನಿಕ್ ಅಲ್ಲಿ ಇದಾಗಿದೆ, ಅಲ್ಲಿ ಸ್ಟಕ್ ಆಗಿದೆ, ಇದಾಗಿದೆ ಅಂತ ತುಂಬ ಹೊತ್ತು ಕಾಯಿಸಿದ ಕೆಲವೊಂದು ಕ್ಷೇತ್ರ ಮತಗಟ್ಟೆಗಳು ಇತ್ತು. ಆದ್ರೆ ಅಲ್ಲಿ ಜನರು ಕಾದು ಚುನಾವಣೆ ಒಂದು ಮತವನ್ನು ಕೂಡ ಹಾಕಿದ್ದಾರೆ. ಆದ್ರೆ ಕೊನೆ ಆಗುವಾಗ ಅಲ್ಲಿ ಚೇಂಜ್ ಆಗಿದೆ ಹೇಳ್ತಾರೆ. ಅದು ಇನ್ನೂ ಕೂಡ ಅಷ್ಟೇ, ಯಾವುದೇ ಬದಲಾವಣೆ ಮಾಡಲಿ, ಯಾವುದೇ ಏನೇ ಮಾಡಲಿ, ಕೊನೆಗಾಗೋ ಸೋತಾವ ಹೇಳೋದೊಂದೇ, ಚೇಂಜ್ ಆಗಿದೆ ಅಂತ. ಹಾಗಾದ್ರೆ ಇದೊಂದು ಎಲೆಕ್ಟ್ರಾನಿಕ್ ಮಾಡೆಲ್ ಆಗಿರೋದ್ರಿಂದ ಇದನ್ನು ಹ್ಯಾಕ್ ಮಾಡ್ಲಿಕ್ಕೂ ಕೂಡ ಸಾಧ್ಯತೆಗಳು ಇದೆ. ಯಾಕಂದ್ರೆ ಇವತ್ತು ಕಂಪ್ಯೂಟರ್ ಅಲ್ಲಿ ಏನೇನು ಬಂದಿದೆ, ಏನೇನು ಬದಲಾವಣೆಗಳನ್ನು ಮಾಡ್ತಾರೆ. ಇವತ್ತು ಒಂದು ಮೊಬೈಲ್ ತಗೊಂಡ್ರೆ ಮೊಬೈಲಲ್ಲಿ ಏನೇನೋ ಬದಲಾವಣೆಗಳನ್ನು ಮಾಡ್ತಾರೆ. ಅಂದ್ರೆ ಅಲ್ಲಿ ಮಾಡ್ಬೋದು, ಏನು ಮಾಡೋದೇನಿಲ್ಲ. ಹ್ಯಾಕ್ ಮಾಡಬಹುದು ಅನ್ನುವಂಥದ್ದು ಕೂಡ ಹಲವರಿಗೆ ತಿಳಿದಂತ ಮಾಹಿತಿ. ಆದ್ರೂ ಕೂಡ ಸರ್ಕಾರ ಇದನ್ನೇ ಬಳಸ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸೇಫ್ ಅಂತ ಹೇಳಿ ಇವತ್ತು ನಾನೊಂದು ಹೇಳ್ಬೇಕಾದ್ರೆ, ಗುಜರಾತ್ ಅಲ್ಲಿ ಏನೋ ಆಗಿದೆ ಮೊನ್ನೆ ಆದ ಚುನಾವಣೆಯಲ್ಲಿ ಏನಾಗಿದೆ ಒಂದು ಪಕ್ಷ ಬಂತು, ಇನ್ನೊಂದು ಪಕ್ಷದವರು ಏನೋ ಅಲ್ಲಿ ಆಗಿದೆ. ಸಹಜ, ಒಬ್ಬೊಬ್ರು ಹೇಳೋದು ಸಹಜ. ಆದ್ರೆ ಇವತ್ತು ಇನ್ನೂ ಕೂಡ ಅಷ್ಟೇ, ಕರ್ನಾಟಕದಲ್ಲೂ ಕೂಡ ಅಷ್ಟೇ. ಇವತ್ತು ಅಲ್ಲಿ ಚುನಾವಣೆ ಸೋತ ನಂತರ ಅಲ್ಲಿ ಹೀಗೆ ಆಗಿದೆ ಅಂತ ಹೇಳುವಂತ ಜನರೇ ಇರುವುದು ಅಷ್ಟೇ. ಆದರೆ ನಾವು ಅದನ್ನು ಕೇಳಿ ನಮ್ಮಷ್ಟಕ್ಕೆ ನಾವು ಇರಬೇಕು. ಆದರೆ ಬದಲಾವಣೆ ಏನು ಮಾಡಿದ್ರು ಒಂದು ಬದಲಾವಣೆ. ಆದರೆ ನಾನು ಹೇಳ್ಬೇಕಾದ್ರೆ ಮುಂಚೆ ಇದ್ದ ಒಂದು ಒಳ್ಳೇದಿತ್ತು. ಆದರೆ ಇವತ್ತು ಹೌದು, ಮುಂದೆ ಇದ್ದದ್ದು ಒಳ್ಳೇದಿತ್ತು. ಯಾಕೆಂದ್ರೆ ಮತ ಎಣಿಕೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಧಿಕಾರಿಗಳಿಗೆ. ನಾವು ಒಂದು ಸಮಯದಲ್ಲಿ ಪೇಪರಲ್ಲಿ ಒಂದು ಸೀಲ್ ಹಾಕಿ ನಾವು ಮಡಿಚಿ ಹಾಕುವಂತ ಪರಿಸ್ಥಿತಿ ಇತ್ತು. ಒಳ್ಳೆತ್ತು. ನಾನು ಕೂಡ ಒಳಗಡೆ ಒಂದು ಅಭ್ಯರ್ಥಿಯ ಮುಖಾಂತರ ನಾನು ಒಳಗಡೆ ಕೂತು ನಾನು ಕೂಡ ಮತ ಎಣಿಕೆ ಮಾಡುವಾಗ ಕೂತಿದ್ದೇನೆ. ಬೆಳಿಗ್ಗೆ ಕೂತು ಅವ್ರು ಸಂಜೆ ತನಕ ಕೂತ್ಕೊಳ್ತೇವೆ. ಅದಕ್ಕೂ ಕೂಡ ಬೇಕಾದದ್ದು ಕೇವಲ 7 ಸೆಕೆಂಡ್ ಅಂತಾನೆ ಹೇಳ್ಬೋದು. ಕೇವಲ ಸೀಲನ್ನು ಹಾಕಿ ಮಡಿಚಿ ಆ ಡಬ್ಬಿ ಒಳಗೆ ಹಾಕುವಂತ. ಆದ್ರೆ ಅದು ಒಂದು ಫಾಸ್ಟ್ ಆಗ್ತಿತ್ತು ನಿಮ್ಗೆ. ಇದು ನೋಡಿ, ಇದು ಇನ್ನು ಇಲ್ಲಿ ನಾವು ಒತ್ತುವಾಗ ಅಲ್ಲಿ ಕಾಣದಂತ ತನಕ ನಿಲ್ಬೇಕು. ಇಲ್ಲಿ ಸ್ಟಕ್ ಆದ್ರೆ ಅಲ್ಲಿಯೂ ಸ್ಟಕ್ ಆಗ್ತದೆ. ಆಗ್ಬಾರ್ದು. ಆದ್ರೆ ಒಂದೊಂದು ಕಡೆ ಆಗ್ತದೆ, ಜನರು ಕಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆಗ್ಲೇಬೇಕು. ಅಂದ್ರೆ ಇದು ಎಲೆಕ್ಟ್ರಾನಿಕ್ ಮಾಡೆಲ್ ಆಗಿರೋದ್ರಿಂದ ಇದರಲ್ಲಿ ಹಲವಾರು ರೀತಿಯಾದಂತಹ ಲೋಪದೋಷಗಳು ಇದ್ದೇ ಇರ್ತದೆ. ಹಾಗಾಗಿ ಇದು ಕೂಡ ಕೇವಲ 7 ಸೆಕೆಂಡ್ ಕಾಯ್ಬೇಕು. ಇದಕ್ಕಿಂತ ಮುಂಚೆ ಇದ್ದದ್ದು ಕೂಡ ಅಷ್ಟೇ ಸಮಯವನ್ನು ತಗೊಳ್ತದೆ. ಆದ್ರಿಂದ ಈ ಹಿಂದೆಗಿಂತ ಇದು ಯಾವುದೇ ಉಪಯುಕ್ತ ಇಲ್ಲ. ಹಾಗಾದ್ರೆ ಅದುವೇ ಬಳಕೆಯಲ್ಲಿ ಇರ್ಬೋದಿತ್ತು, ಇದನ್ನ ಯಾಕೆ ತಂದ್ರು ಅಂತ. ಹೌದು, ಅದೇ ಮುಂಚೆದೇ ಒಳ್ಳೇದಿತ್ತು. ಈಗ ಆದ್ರೂ ಕೂಡ ಮತ ಎಣಿಕೆ ಸಂದರ್ಭದಲ್ಲಿ ಇದೊಂದು ಪ್ರಯೋಜನಕಾರಿ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಕೇವಲ ರಿಸಲ್ಟ್ ಅನ್ನುವಂತ ಬಟನ್ ಅನ್ನು ಒತ್ತಿದ ತಕ್ಷಣ ಅದರಲ್ಲಿ ರಿಸಲ್ಟ್ ಇಮಿಡಿಯೇಟ್ಲಿ ನಮಗೆ ಒಂದು ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ಒಂದು ಮಧ್ಯಾಹ್ನದ ಒಳಗೆ ಎಲ್ಲ ಫಿನಿಶ್ ಆಗ್ಬಹುದು. ಯಾಕಂದ್ರೆ ಕಷ್ಟಕರ ಏನಿಲ್ಲ, ಆರಾಮ್ಸೆ ಒಂದು ಅಧಿಕಾರಿಗಳಿಗೆ ಆರಾಮದಾಯಕ ಅಂತ ಒಂದು ಕೆಲಸ ಅದು. ಹಾಗಾದ್ರೆ ವೋಟ್ ಹಾಕುವಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಇದೊಂದು ತೊಂದರೆ ಅಂತಾನೆ ಹೇಳ್ಬೋದು. ಆದ್ರೆ ವೋಟಿಂಗ್ ನ ರಿಸಲ್ಟ್ ದಿವಸ, ಕೌಂಟಿಂಗ್ ದಿವಸ ತುಂಬಾನೇ ಉಪಯೋಗಕಾರಿ ಅಂತಾನೆ. ಅಂದ್ರೆ ಕೌಂಟಿಂಗ್ ಅಲ್ಲಿ ಕೂಡ ಯಾವುದೇ ಮಿಸ್ಟೇಕ್ ಇರುವುದಿಲ್ಲ ಮತ್ತು ಆದಷ್ಟು ಬೇಗನೆ ಕೌಂಟಿಂಗ್ ಸಿಗ್ತದೆ. ಕೌಂಟಿಂಗ್ ನಿಮ್ಗೆ ಮಧ್ಯಾಹ್ನದೊಳಗೆ ಸಿಗ್ಬೋದು. ಯಾಕೆಂದ್ರೆ ಎಲ್ಲಾ ಕಡೆ ಮಧ್ಯಾಹ್ನದೊಳಗೆ ಸಿಗ್ತದೆ. ಇಷ್ಟವರೆಗೆ ಆದದ್ದು ಕೂಡ ಸಿಕ್ಕಿದೆ, ಇನ್ನು ಕೂಡ ಮಧ್ಯಾಹ್ನದೊಳಗೆ ಸಿಗ್ಬೋದು. ಆದ್ರೆ ವೋಟ್ ಮಾಡುವಾಗ ಮಾತ್ರ ಕಷ್ಟ. ಇವತ್ತು ವೋಟಿಂಗ್ ಆದ ನಂತರ ಅದು ಆರಾಮ ಅವರಿಗೆ ಚುನಾವಣೆಯಲ್ಲಿ ಮತ ಎಣಿಕೆಗೆ ಆರಾಮ ಆಗ್ತದೆ, ಸುಲಭದಲ್ಲಿ ಮತ ಎಣಿಕೆ ಆಗ್ತದೆ. ಮಧ್ಯಾಹ್ನದೊಳಗೆ ಎಲ್ಲ ರಿಸಲ್ಟ್ ಸಿಗ್ಬೋದು. ಆದ್ರೆ ಮತ ಹಾಕ್ಲಿಕ್ಕೆ ಮಾತ್ರ ಕಷ್ಟಕರ ಆದಂತ ಕೆಲಸ. ಅದಕ್ಕೆ ಅಧಿಕಾರಿಗಳು ಸ್ಪಂದಿಸಬೇಕು. ಅಧಿಕಾರಿಗಳು ಸ್ಪಂದಿಸಿದ್ರೆ ಎಲ್ಲ ಕೆಲಸ ಆರಾಮದಾಯಕ ಆಗ್ಬಹುದು. ಅಧಿಕಾರಿಗಳು ಇವತ್ತು ಸಂಬಳ ತಗೊಂಡು ಮನೆಯಲ್ಲಿ ಮಲಗಿದ್ರೆ ಏನು ಕೆಲಸ ಆಗ್ಲಿಕ್ಕಿಲ್ಲ. ಇದರ ಬಗ್ಗೆ ಇದಕ್ಕೆ ಒಂದು ಸುಸಜ್ಜಿತವಾದಂತಹ ಒಂದು ಪೊಲೀಸ್ ಇಲಾಖೆಗಳ ರಕ್ಷಣೆ ಕೂಡ ಬೇಕಾಗ್ತದೆ. ಅಂದ್ರೆ ಅದನ್ನು ಕೂಡ ಒಡೆದಾಕ್ಬಹುದು, ಅದನ್ನು ಕೂಡ ನಾಶಪಡಿಸಬಹುದು. ಈ ಹಿಂದೆ ಕೂಡ ಪೇಪರ್ ಬಳಕೆ ಇತ್ತು, ಅದನ್ನು ಹೊತ್ತಿಸಬಹುದು ಅಂತಾನು ಕೂಡ ಹೇಳ್ತಾ ಇದ್ರು. ಆದ್ರೆ ಇದು ಕೂಡ ಒಂದು ಸೂಟ್ ಕೇಸ್ ನ ಮುಖಾಂತರ ಇದನ್ನು ಸರಬರಾಜು ಮಾಡಲಾಗ್ತದೆ, ಒಂದು ರೂಮ್ ನ ಮುಖಾಂತರ ಶೇಖರಣೆ ಮಾಡಲಾಗ್ತದೆ. ಆ ಸರಬರಾಜು ಮಾಡುವಂತ ಸಾಗಿಸುವಂತ ಸಂದರ್ಭದಲ್ಲಿ ಕೂಡ ಆ ಸೂಟ್ ಕೇಸ್ ಗಳನ್ನು ಒಡೆಯುವುದು ಅಥವಾ ಸೂಟ್ ಕೇಸ್ ನ ಒಳಗಿಟ್ಟಾಗ ಆ ಮಿಷನ್ ಹಾಳಾಗುವಂತದ್ದು ಕೂಡ ನಡೀಬಹುದು. ನೋಡಿ, ಅಲ್ಲಿ ಒಂದು ರಕ್ಷಣೆಗೆ ಪೊಲೀಸ್ ಅಧಿಕಾರಿಗಳು ಇರ್ತಾರೆ. ಯಾಕೆಂದ್ರೆ ಇವತ್ತು ಮತ ಹಾಕಿದ ನಂತರ ಇಮಿಡಿಯೇಟ್ಲಿ ಅದಕ್ಕೆ ಒಂದು ವಾಹನದ ವ್ಯವಸ್ಥೆ ಇದೆ. ಅಲ್ಲಿಂದ ಸೀದಾ ಹೋಗಿ ಅಲ್ಲಿಂದ ಯಾವ ಏರಿಯಾದಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ಎಲ್ಲ ರಕ್ಷಣೆಗೆ ಪೊಲೀಸ್ ಅಧಿಕಾರಿಗಳು ಅಥವಾ ಬೇರೆ ಎಲ್ಲರೂ ಅಲ್ಲಿ ಇರ್ತಾರೆ. ಅದು ರಕ್ಷಣೆ ಆಗ್ತಾ ಇರ್ತದೆ. ಬದಲಾವಣೆ ಅಲ್ಲಿ ಏನು ಒಂದು ತಂತ್ರಜ್ಞಾನ ಏನಿದ್ರು ಅದಕ್ಕಿಂತ ಮುಂಚೆ ಮಾಡ್ಬೋದು ಯಾವುದೇ ಪಕ್ಷದವರಿಗೂ.
ಯಾಕೆಂದರೆ ಇವತ್ತು ಎಲ್ಲ ಕಡೆ ಸೆಟ್ಟಿಂಗ್, ಇವತ್ತು ಎಲೆಕ್ಟ್ರಾನಿಕಲ್ಲಿ ಯಾವ ರೀತಿಯೂ ಸೆಟ್ಟಿಂಗ್ ಮಾಡ್ಬೋದು. ಆದರೆ ಮುಂಚೆ ಇದ್ದ ಸೆಟ್ಟಿಂಗ್ ಯಾರಿಗೂ ಮಾಡಲಿಕ್ಕೆ ಆಗೋದಿಲ್ಲ. ಏನೋ ಒಂದು ಆ ಒಂದು ಸೆಟ್ಟಿಂಗ್ ಈಗ ಎಲೆಕ್ಟ್ರಾನಿಕಲ್ಲಿ ಏನೇ ಯಾವ ಥರದ ಸೆಟ್ಟಿಂಗ್ ಕೂಡ ಮಾಡ್ಬೋದು. ಯಾವ ಯಾವ ರೀತಿ ಇರುವಂಥ ವ್ಯಕ್ತಿಗಳಿದ್ದಾರೆ ಇವತ್ತು. ಈ ಹಿಂದೆ ಕೂಡ ಹಲವಾರು ಕಳ್ಳ ರೀತಿಯಲ್ಲಿ ಮತಗಳನ್ನು ಹಾಕುವಂತ ಪ್ರಯತ್ನಗಳು ಕೂಡ ನಡೀತಾ ಇತ್ತು. ಕಳ್ಳ ರೀತಿಯಲ್ಲಿ ಮತದಾನ ಎಷ್ಟೋ ಜನ ಹಾಕ್ತಾರೆ. ಇವತ್ತು ಒಬ್ಬೊಬ್ರು 5-6 ಮತವನ್ನು ಹಾಕಿದವರು ಇದ್ದಾರೆ. ಆದ್ರೆ ಇದರಲ್ಲಿ ಹಾಕ್ಲಿಕ್ಕೆ ಆಗಲ್ಲ. ಈಗಿನ ಒಂದು 2-3 ವರ್ಷದ ಒಂದು ಇದರಲ್ಲಿ ಹಾಕ್ಲಿಕ್ಕೆ ಕಷ್ಟಕರ ಆಗಿದೆ. ಯಾಕೆಂದ್ರೆ ಆಧಾರ್ ಕಾರ್ಡ್ ಬೇಕು, ಎಲ್ಲ ಬೇಕು ಅಲ್ಲಿ. ಅದು ಒಳ್ಳೆ ಒಂದು ವಿಧಾನ ಮಾಡಿದ್ದಾರೆ. ಯಾಕೆಂದ್ರೆ ಇವತ್ತು ನಿಮ್ಮ ಓಟನ್ನು ನಮ್ಗೆ ಹಾಕ್ಲಿಕ್ಕೆ ಆಗುದಿಲ್ಲ, ನಮ್ಮ ಓಟನ್ನು ನಿಮ್ಗೆ ಹಾಕ್ಲಿಕ್ಕೆ ಕಷ್ಟ ಆಗಿದೆ. ಆದ್ರೂ ಕೆಲವೊಂದು ಹಾಕುವವರು ಹಾಕ್ತಾರೆ. ನಿಮಗೆ ಹೊಸತ್ತೆ ID ಕಾರ್ಡ್ ಎಲ್ಲ ಮಾಡಿಕೊಂಡು, ಆಧಾರ್ ಕಾರ್ಡ್ ನಿಮ್ಗೂ ಮಾಡಿಕೊಂಡು, ನಿಮ್ಗೆ ಎಲ್ಲಿಯೂ ಇಲ್ಲಿ ಚುನಾವಣೆ ಇಲ್ಲದಿದ್ರು ನಿಮ್ಗೆ ಮತವನ್ನು ಹಾಕ್ಲಿಕ್ಕೆ ಒಂದು ಪ್ರಯೋಜನ ಇವತ್ತು ಕೆಲವೊಂದು ಶಾಸಕರು ಮಾಡ್ತಾ ಇದ್ದಾರೆ. ಇವತ್ತು ಕೆಲವೊಂದು ಶಾಸಕರು, ಕೆಲವೊಂದು ಪಕ್ಷದವರು ಇಲ್ಲಿ ಮಾಡ್ತಾ ಇದ್ದಾರೆ. ಅದು ಹೇಳ್ಬೋದು, ಯಾಕೆಂದ್ರೆ ಮಾಡಿದ್ದಾರೆ. ಈಗ ಚುನಾವಣೆ ಮಾಡಿದಂತಹ ಸಂದರ್ಭದಲ್ಲಿ, ಮತದಾನ ಮಾಡಿದಂತಹ ಸಂದರ್ಭದಲ್ಲಿ VVPAT ಅನ್ನುವಂತ ಸ್ಲಿಪ್ ಕೂಡ ನಮಗೆ ಸಿಗ್ತಾ ಇತ್ತು ಈ ಹಿಂದೆ. ಆದ್ರೆ ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಸ್ಲಿಪ್ಗಳು ಕೂಡ ನಮ್ಗೆ ಹಿಂತಿರುಗಿಸಿ ಸಿಗುದಿಲ್ಲ. ಕೇವಲ ಗಾಜಿನ ಪರದೆ ಮುಖಾಂತರ ನೋಡ್ಬೋದು ನಾವು ಯಾರಿಗೆ ಮತದಾನ ಮಾಡಿದ್ದೇವೆ ಅನ್ನುವಂತ ಕನ್ಫರ್ಮೇಶನ್ ಮಾತ್ರ ಇಲ್ಲಿ ಸಿಗ್ತದೆ. ಹಾಗಾಗಿ ಕೇವಲ ಗುಪ್ತವಾಗಿರ್ತದೆ ಎಲ್ಲಾ ಮತದಾನಗಳು ಕೂಡ ಅನ್ನುವಂಥದ್ದು. ಅದೇ ನಾನು ಅದೇ ಹೇಳಿದೆ ಆಗ. ಯಾಕೆಂದ್ರೆ ಇವತ್ತು ಅಲ್ಲಿ 7 ಸೆಕೆಂಡು 10 ಸೆಕೆಂಡ್ ಹೋಗ್ಬೋದು ಗಾಜಿನ ಪರದೆ ಮೇಲೆ ಬರುವಾಗ. ಅದನ್ನು ಕಾಯ್ಬೇಕು. ಹಾಕಿ ಆಯ್ತು, ಆಗ ಅಲ್ಲಿ 10 ಸೆಕೆಂಡ್ ಆಗ್ತದೆ. ಹಿಂದೆ ಇದ್ದವ ಏನಾಯ್ತು ಕಾತರದಲ್ಲಿ ನಿಲ್ಬೇಕು ಅಂತ ಒಂದು ಕ್ಯೂಗೆ ಸಾಲಾಗಿ ನಿಲ್ಲುವವರಿಗೆ ಭಾರಿ ಕಷ್ಟಕರ ಒಂದು ಪರಿಸ್ಥಿತಿ. ಅದಕ್ಕೆ ಏನಾದ್ರೂ ಒಂದು ಪೆಟ್ಟಿಗೆಯನ್ನು ಒಂದು ಹಂತದಲ್ಲಿ ತುಂಬಾ ಮಾಡಿದ್ರೆ ಆರಾಮದಾಯಕ. ಇವತ್ತು ಒಂದು ಶಾಲೆಯಲ್ಲಿ ಒಂದು 7-8 ಇದರಲ್ಲಿ ಮಾಡಿದ್ರೆ ಆರಾಮದಾಯಕದಲ್ಲಿ ಒಂದು ವಾರ್ಡಿನಲ್ಲಿ ಇಷ್ಟು ಕೌಂಟ್ರನ್ನು ಹಾಕಿದ್ರೆ ಒಳ್ಳೆ ಒಂದು ಆರಾಮದಾಯಕವಾಗಿ ಆಗ್ತದೆ ಅಂತ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು. ಇವತ್ತು ಜನರಿಗೆ ತೊಂದರೆ ಆಗದಾಗಿ ಇವತ್ತು ಒಂದು ಶಾಲೆಯಲ್ಲಿ ಮುಂಚೆ ಒಂದು 4 ಕೌಂಟರ್ ಇತ್ತು ಒಂದು ವಾರ್ಡಿಗೆ. ಇನ್ನು ಅಲ್ಲಿ ಒಂದು 8-10 ಹಾಕಿದ್ರೆ ಜನರಿಗೆ ತುಂಬಾ ಸುಲಭ ಆಗ್ಬೋದು. ಕೆಲಸಕ್ಕೆ ಹೋಗೋರು ಕೆಲಸಕ್ಕೆ ಹೋಗ್ಬೋದು, ಎಲ್ಲ ಒಂದು ಕೆಲಸ ಮಾಡಿಕೊಂಡಿರ್ಬೋದು. ಈಗಾಗಲೇ ಚುನಾವಣಾ ಆಯೋಗ ಹಲವಾರು ರೀತಿಯಾದಂತಹ ನೀತಿ ಸಂಹಿತೆಗಳನ್ನು ಕೂಡ ತಂದಿದೆ ಇದಕ್ಕೋಸ್ಕರವಾಗಿ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಜಿಲ್ಲೆಯಲ್ಲಿ ಅನ್ನುವಂಥದ್ದು? ನೀತಿ ಸಂಹಿತೆ ನಿಜವಾಗಿ ಹೇಳ್ಬೇಕಾದ್ರೆ ಚುನಾವಣಾ ನೀತಿ ಸಂಹಿತೆ ಬಂದಿದೆ. ಇವತ್ತು ನೋಡ್ಬೇಕಾದ್ರೆ ನಾನು ಹೇಳ್ಬೇಕಾದ್ರೆ ಎಲ್ಲಾ ಕಡೆ ಫ್ಲೆಕ್ಸ್ಗಳಿಲ್ಲ, ಎಲ್ಲಾ ಕಡೆ ಒಂದೇ ಬೋರ್ಡ್ಗಳಿಲ್ಲ. ನಾನು ಹೇಳ್ಬೇಕಾದ್ರೆ ಚುನಾವಣೆ ನೀತಿ ಸಂಹಿತೆ ಈ ಸಲ ಚುನಾವಣೆ ಆಗೋ ತನಕ ಅಲ್ಲ, ಚುನಾವಣೆ ಆದ ನಂತರ ಕೂಡ ಈ ಒಂದು ಫ್ಲೆಕ್ಸ್ ಬ್ಯಾನರಿಗೆ ನೀತಿ ಸಂಹಿತೆ ತರಬೇಕು. ಚುನಾವಣಾ ನೀತಿ ಸಂಹಿತೆ ಅಲ್ಲ, ಇದಕ್ಕೊಂದು ನೀತಿ ಸಂಹಿತೆ ತರಬೇಕು. ಯಾಕೆಂದ್ರೆ ಇವತ್ತು ನೋಡಿ, ಇವತ್ತು ಯಾವುದೇ ಒಂದು ಮುಖ್ಯಮಂತ್ರಿ ಬರಲಿ, ಯಾವುದೇ ಒಂದು ಪ್ರಧಾನಮಂತ್ರಿ ಬರಲಿ, ಅಲ್ಲಿ ಎಲ್ಲರದ್ದು ಶುಭ ಕೋರು ಒಂದೊಂದು ದೊಡ್ಡ ಕಟ್ಔಟ್ಗಳು. ಇವತ್ತು 2 ವೀಲರಲ್ಲಿ ಹೋಗುವಾಗ ಅಲ್ಲಿ ಅಡ್ಡ ಬಂದು ಒಬ್ಬ ಲಾರಿ ಅಡಿಗೆ, ಒಬ್ಬ ಬಸ್ಸಿನ ಅಡಿಗೆ ಫ್ಲೆಕ್ಸ್ ಅಡ್ಡ ಇರ್ತದೆ, ಸೀದಾ ಬಂದು ಅಡಿಗೆ ಬೀಳ್ತಾನೆ. ಆದರೆ ಇವತ್ತು ನೋಡಿ, ಇವತ್ತು ಎಲ್ಲ ಕಡೆ ಒಂದು ಎಷ್ಟು ಚೆಂದಾಗಿದೆ, ಸ್ವಚ್ಛ ಭಾರತ, ಸ್ವಚ್ಛ ಮಂಗಳೂರು ಅದೆಲ್ಲ ಹೇಳ್ತಾರೆ. ಇವತ್ತು ನೋಡುವಾಗ ಒಳ್ಳೆ ಸ್ವಚ್ಛ ಕಾಣ್ತಾ ಇದೆ ಫ್ಲೆಕ್ಸ್ಗಳಂತೆ. ಇದೇ ರೀತಿ ಚುನಾವಣೆ ಆದ ನಂತರ ಕೂಡ ಈ ಫ್ಲೆಕ್ಸ್ ಹಾಕ್ಲಿಕ್ಕೆ ಒಂದು ಅನುಮತಿ ಕೊಡಬಾರ್ದು. ಯಾಕೆಂದ್ರೆ ಇವತ್ತು ಕಾರ್ಪೊರೇಷನ್ ಅಲ್ಲಿ, ಮಹಾನಗರ ಪಾಲಿಕೆಯಲ್ಲಿ 3 ಮೀಟರ್ 3 ಫೀಟ್ 6 ಫೀಟ್ ಅಂತ ಒಂದು ಬ್ಯಾನರ್ಗೆ ಮಾತ್ರ ಅವಕಾಶ, ಲೈಸೆನ್ಸ್ ಅದು. ಆದ್ರೆ ಇವತ್ತು ದೊಡ್ಡ ಕಟೌಟ್ಗಳು ಹಾಕ್ತಾರೆ, 25 ಫೀಟ್ 30 ಫೀಟ್ ಒಬ್ಬೊಬ್ಬರು ಫೋಟೋ ಹಾಕಿಕೊಂಡು. ಆದ್ರೆ ಅವರಿಗೆ ಹಾಕ್ಬೋದು, ನಮ್ದೊಂದು ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ಫ್ಲೆಕ್ಸ್ ಅನ್ನು ಹಾಕ್ಲಿಕ್ಕಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಿ, ಯಾವುದಕ್ಕೂ ಅನುಮತಿ ಕೊಡಬಾರ್ದು. ಇವತ್ತು ಚುನಾವಣಾ ನೀತಿ ಸಂಹಿತೆ ಇದು ಚುನಾವಣೆ ಆದ ನಂತರ ಇದನ್ನು ಕಂಟಿನ್ಯೂಟಿ ಮಾಡಬೇಕು ಅಂತ ನಾನೊಂದು ವಿನಂತಿ ಮಾಡ್ತಿದ್ದೇನೆ. ಯಾರ್ದು ಹಾಕ್ಬಾರ್ದು. ಯಾಕೆಂದ್ರೆ ಇವತ್ತು ಅಷ್ಟು ಅನ್ಯಾಯ ಆಗ್ತಿದೆ. ಇವತ್ತು ಫ್ಲೆಕ್ಸ್ ಮಾಡೋರು ನಂಗೆ ನೋಡಿ ಬೈಬೋದು, ಇವ ಎಂತ ಬೊಗಳ್ತಾನೆ ಮಾರೆ ಅಂತ. ಆದ್ರೆ ಇವತ್ತು ತುಂಬಾ ಜನ ಅಲ್ಲಿ ಉಳಿತಾರೆ. ಕೇವಲ ಒಂದು ಅವರ ಪ್ರಚಾರಕ್ಕೋಸ್ಕರ ಅದನ್ನು ಬಳಸ್ತಾ ಇದ್ದಾರೆ. ಆದ್ರೆ ಜಿಲ್ಲೆಯಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಹಲವಾರು ರೀತಿಯಾದಂತಹ ತೊಂದರೆಗಳಾಗ್ತದೆ, ಅದನ್ನು ಹಾಕ್ತಾರೆ. ಆದ್ರೆ ತೆರವುಗೊಳಿಸುವಂತ ಕಾರ್ಯವನ್ನು ಮಾಡುದಿಲ್ಲ. ಕೇವಲ ಅವರ ಪ್ರಚಾರಕ್ಕೆ ಒಮ್ಮೆ ಹಾಕಿದ್ರೆ ಅದು ಹಾಗೇನೆ ಇರುವಂತದ್ದು ಕೂಡ ಈಗ ಮುಖ್ಯವಾಗಿ ನೋಡುವಂಥದ್ದು. ಇವತ್ತು ನೀವು ನೋಡಿರ್ಬೋದು, ಲಾಸ್ಟ್ ಟೈಮ್ ಕಾರ್ಯಕ್ರಮಕ್ಕೆ ಒಂದು ಪಕ್ಷದವರು ಬರುವಾಗ ಅಲ್ಲಲ್ಲಿ ಫ್ಲೆಕ್ಸ್ ಹಾಕಿದ್ರು, ಇನ್ನೊಂದು ಪಕ್ಷದವರು ಬರುವಾಗ ಅಲ್ಲಿಂದ ಅಲ್ಲಿಗೆ ಇಡೀ ಮಂಗಳೂರು ಹಾಕಿದ್ರು. ನೋಡಿ, ಶಾಸಕರಾಗಲಿ ಯಾರೇ ಆಗಲಿ ಶಾಸಕರ ಫಂಡಿಂದ ಅಥವಾ ಶಾಸಕರ ಕೈಯಿಂದ ಕೊಡಬೇಕಾದ್ರೆ ಇವತ್ತು ಶಾಸಕರ ಅಂತ ಅಷ್ಟು ಫ್ಲೆಕ್ಸ್ಗಳನ್ನು ಹಾಕೋದಕ್ಕಿಂತ
ಒಳ್ಳೆ ಪಾಪದವ್ರಿಗೆ ಏನಾದರೂ ಒಂದು ಮಾಡಿ ಕೊಡ್ಬೋದಲ್ಲ. ಅಷ್ಟು ಕಟೌಟ್ಗಳನ್ನು ಹಾಕಿ ಇದ್ದ ಹಣವನ್ನು ಅಲ್ಲಿ ಖಾಲಿ ಮಾಡ್ತಾರೆ. ಆದರೆ ಪಾಪದ ಒಂದು ಏನೇ ಒಂದು ಚಿಕ್ಕ ಒಂದು ಕೆಲಸ ಮಾಡಿದ್ರು ಎಲ್ಲಿಂದ ಹಣ ಬಂತು, ಆದರೆ ಇವರಿಗೆ ಎಲ್ಲಿಂದ ಹಣ ಬಂತು, ಇವರಿಗೆ ಎಲ್ಲಿಂದ ಹಣ ಬಂತು? ಇವತ್ತು ಮತ ಸಿಕ್ಕಿದ ನಂತರ, ಒಂದು ಶಾಸಕರಾದ ನಂತರ ಅವ್ರ ಹತ್ರ ಹಣ ಇರ್ತದೆ, ಏನೋ ಮಾಡ್ಬೋದು. ಆದರೆ ಎಲ್ಲಿಂದ ಬಂತು ಇವರಿಗೆ? ಸರ್ಕಾರದಿಂದ ಎಷ್ಟು ಸಂಬಳ ಇದೆ ಇವರಿಗೆ? ಇವತ್ತು ಒಂದು ಸಾಮಾನ್ಯ ಕಾರ್ಪೊರೇಟರ್ಗೆ ಎಷ್ಟು ಸಂಬಳ ಇದೆ ಇವತ್ತು ಇವರಿಗೆ? ಎಲ್ಲಿಂದ ಹಣ ಬಂತು? ಯಾಕೆ ಕೇಳುವುದಿಲ್ಲ ಯಾರು? ಮತ ನಡೆದ ನಂತರ ಇವರ ಅನುದಾನದಲ್ಲಿ ಇಷ್ಟು ಖರ್ಚು ಮಾಡಿದ್ದಾರೆ ಅಂತ ಕಟೌಟ್ ಆಗ್ತಾರೆ. ಯಾರ ಅನುದಾನ? ನೀವು ಕೊಟ್ಟ ಹಣ, ನಾನು ಕೊಟ್ಟ ಹಣ, ನಾನು ಕಟ್ಟಿದ ಟ್ಯಾಕ್ಸ್, ನೀವು ಕಟ್ಟಿದ ಟ್ಯಾಕ್ಸ್, ಇವರ ಕೈಯಿಂದ ಹಾಕುದಲ್ಲ. ಇವತ್ತು ದೊಡ್ಡ ದೊಡ್ಡ ಬೋರ್ಡ್ ಆಗ್ತಾರೆ, ಇವತ್ತು ತಪ್ಪು ಮಾಡ್ತಾ ಇದ್ದಾರೆ ಇವತ್ತು. ಈ ಚುನಾವಣೆ ಸಂದರ್ಭದಲ್ಲಿ ಹಲವಾರು ರೀತಿಯಾದಂತಹ ರಣತಂತ್ರಗಳನ್ನು ರೂಪಿಸಿ ಮತದಾರರನ್ನು ಸೆಳೆಯುವಂತಹ ಪ್ರಯತ್ನಗಳು ಕೂಡ ನಡೀತಾ ಇರ್ತದೆ. ಆದರೆ ಈ EVM ಮಿಷಿನ್ ಬಂದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಲೋಪದೋಷಗಳಿಲ್ಲದೆ ಇದು ಯಶಸ್ವಿಯಾಗಿ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಇದು ಕಾಣಬೇಕು ಅನ್ನೋಂಥದ್ದು ಕೂಡ ಪ್ರತಿಯೊಬ್ಬನಲ್ಲಿ ಕೂಡ ಇರುವಂತಹ ನಂಬಿಕೆಯಾಗಿದೆ. ಇದರ ಬಗ್ಗೆ ಇನ್ನಷ್ಟು ಮಾತಾಡೋಣ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್ನ ಬಳಿಕ. ವಿರಾಮದ ಬಳಿಕ ಹೇಗಿರುತ್ತೆ EVM ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಇದನ್ನು ಬಳಕೆ ಮಾಡ್ತಾರೆ ಅನ್ನುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಕೇವಲ ಒಂದು ಎಲೆಕ್ಟ್ರಾನಿಕ್ ಮಾಡೆಲ್ ಆಗಿರುವುದರಿಂದ ಈ ಹಿಂದೆ ಇದ್ದಂತಹ ತಂತ್ರಜ್ಞಾನಕ್ಕಿಂತಲೂ ಕೂಡ ಸ್ವಲ್ಪ ವಿಭಿನ್ನವಾದದ್ದಾಗಿದೆ. ಹಾಗಾಗಿ ಇದನ್ನು ಬಳಸುವಾಗ ಅತ್ಯಂತ ಜಾಗರೂಕರಾಗಿರಬೇಕು. ಯಾವ ಅಭ್ಯರ್ಥಿಗೆ ನಾವು ಮತವನ್ನು ನೀಡ್ತೇವೆ ಅನ್ನುವಂಥದ್ದನ್ನು ಮುಖ್ಯವಾಗಿ ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅವರೇ ನಮ್ಮನ್ನು ಆಳುವಂತಹ ರಾಜರಾಗಿರ್ತಾರೆ. ಹಾಗಾಗಿ ಯಾವ ರೀತಿಯಾದಂತಹ ಆಯ್ಕೆ ಅದು ನಿಮ್ಮ ಕೈಯ ಬೆರಳಲ್ಲಿದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಈ EVM ಮಿಷನ್ನ ಮುಖಾಂತರ ನೋಡ್ಬೋದು. ಹಾಗಾದ್ರೆ ಈ ಹಿಂದಿನ ತಂತ್ರಜ್ಞಾನಕ್ಕಿಂತ ಇದು ಜನರಿಗೆ ತುಂಬಾ ಸೇಫ್ ಅನ್ನುವಂಥದ್ದು ಕೂಡ ರಾಜ್ಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂಥದ್ದು ಕೂಡ ಈಗಾಗಲೇ ನಿಮಗೆ ತಿಳಿದಿರ್ಬೋದು. ನಮ್ಮ ಜೊತೆ ಇರುವಂತಹ ಅತಿಥಿಯವರ ಹತ್ರ ಮಾತಾಡ್ತಾ ಹೋದ್ರೆ ಸೇಫ್ ಅನ್ನುವಂಥದ್ದು ಈಗ ಮುಖ್ಯವಾಗಿ ಕೇಳಿ ಬರ್ತಾ ಇದೆ. ಹಿಂದೆ ಇದ್ದಂಥದ್ದಕ್ಕಿಂತ ಈಗಿನ ತಂತ್ರಜ್ಞಾನ ತುಂಬಾನೇ ಸೇಫ್ ಆಗಿದೆ. ಹಾಗಾದ್ರೆ ನಮ್ಗೆ ಬೇಕಾದಂತಹ ಅಭ್ಯರ್ಥಿ ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂಥದ್ದು ಮುಖ್ಯ ಅಲ್ಲ, ಇಲ್ಲಿ ಕೇವಲ ಈ ಮೆಷಿನ್ ಅನ್ನುವಂಥದ್ದು ಸೇಫ್ ಅಂತ ಹೇಳ್ತಾ ಇದ್ದಾರೆ. ಮಿಷಿನ್ ಅದೇ ನಾನು ಅಭ್ಯರ್ಥಿಗೆ ಯಾವುದೇ ರೀತಿಯಾದಂತಹ ನಿಬಂಧನೆ ಇಲ್ಲ, ಆತ ಇಂಥ ಗೊತ್ತಾಗ್ತದೆ ಯಾವ ರೀತಿ ಮಾಡಿದರೆ, ಯಾವ ರೀತಿ ಹೋದ್ರೆ ಯಾವ ಒಂದು ಅಭ್ಯರ್ಥಿಯನ್ನು ನಿಲ್ಲಿಸಬಹುದು, ಅಭ್ಯರ್ಥಿಗೆ ಚುನಾವಣೆ ಹಾಕ್ಬಹುದು ಅಂತ ಗೊತ್ತಾಗ್ತದೆ. ಇದು ಬಿಟ್ಟು ಅಲ್ಲಿ ಆ ಸಮಯದಲ್ಲಿ ಹೇಳಿದ್ರೆ ಏನು ಗೊತ್ತಾಗ್ತಲ್ಲ. ಆ ಸಂದರ್ಭದಲ್ಲಿ ಮತದಾರರ ಮನಸ್ಸನ್ನು ಬದಲಾಯಿಸಬಹುದು ಅನ್ನುವಂಥದ್ದು. ಹೌದು, ಯಾಕಂದ್ರೆ ಇವತ್ತು ನೋಡಿ ಅಧಿಕಾರಿಗಳು ಬಂದ್ರೆ ಯಾವ ಪಕ್ಷ ಅಂತ ಹೇಳಲ್ಲ, ಅಧಿಕಾರಿಗಳು ಬಂದು ಮನವರಿಕೆ ಮಾಡಿದ್ರೆ ಎಲ್ಲನೂ ಗೊತ್ತಾಗ್ತದೆ. ಈಗ ನಾನೊಂದು ಯಾವುದೋ ಒಂದು ಪಕ್ಷದಲ್ಲಿ ಹೋದೆ, ನಂದೊಂದು ಪಕ್ಷ ಇದು, ಇದಕ್ಕೆ 4 ನಂಬರ್ ಒಂದು, ನಂದು 3 ನಂಬರು, ನೀವು ಹೇಳ್ತೀರಿ ನಂದು 1 ನಂಬರ್ ಅಂತ. ಆಗ ಜನರಿಗೆ ಯಾವುದಕ್ಕೆ ಹಾಕುದು? ಈ ಅಧಿಕಾರಿಗಳು ಬಂದು ತಿಳಿಸಿದ್ರೆ ಎಲ್ಲನೂ ಗೊತ್ತಾಗ್ತದೆ. ವಾರ್ಡ್ ಅಲ್ಲಿ ಒಂದು ಸಮಿತಿ ರಚನೆ ಮಾಡಲಿ. ವಾರ್ಡ್ ಏನು ದೊಡ್ಡದಲ್ಲ, ವಾರ್ಡ್ ಚಿಕ್ಕ ವಾರ್ಡ್, ಒಂದು ಮಹಾನಗರ ಪಾಲಿಕೆ ಸದಸ್ಯನ ವಾರ್ಡ್, ಸದಸ್ಯರನ್ನು ಒಂದು ಸೆಟ್ ಮಾಡಲಿ. ಸದಸ್ಯರನ್ನು ಸೆಟ್ ಮಾಡಿದ್ರೆ ಅಲ್ಲಲ್ಲಿ ಮಾಡ್ಬೋದು. ಪಂಚಾಯತಿಯಲ್ಲಿ ಮಾಡ್ಬೋದು. ಒಂದೊಂದು ಅಲ್ಲಿಗೆ ಸದಸ್ಯರಿದ್ದಾರೆ, ಅವರೊಂದು ಸೆಟ್ ಮಾಡಿದ್ರೆ ಅಧಿಕಾರಿಗಳೊಂದು ಇದು ಮಾಡಿದ್ರೆ ಅಲ್ಲಿ ಏನಿಲ್ಲ ಬದಲಾವಣೆ, ಅಲ್ಲಿಗೆ ಬದಲಾವಣೆ ಇತ್ತು, ಎಲ್ಲರ ಜನರು ಬದಲಾವಣೆ ಆಗ್ತಾರೆ ಅಲ್ಲಿಗೆ. ಅದನ್ನು ಮಾಡುದಿಲ್ಲ ಅಧಿಕಾರಿಗಳು, ಯಾಕೆಂದ್ರೆ ಅವರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಅದೇ ನಾನು ಹೇಳಿದಾಗೆ 6 ಗಂಟೆ ನಂತರ ಮನೆಯಲ್ಲಿ ಹೋಗಿ ಬಾಗಿಲು ಹಾಕಿ ಕುತ್ಕೊಳ್ತಾರೆ. ಅಂತ ಅಧಿಕಾರಿಗಳು ಈಗ ಇರುವುದು ನಮ್ಮಲ್ಲಿ. ಇದ್ರ ಜೊತೆಗೆ ಈಗ ಚುನಾವಣೆ ಸಂದರ್ಭದಲ್ಲಿ ಪೊಲೀಸ್ ಕಣ್ಗಾವಲು, CC ಕ್ಯಾಮೆರಾ ಕಣ್ಗಾವಲು ಕೂಡ ಅಳವಡಿಸಲಾಗಿದೆ. ಇದು ಕೂಡ ಭದ್ರತೆಯ ದೃಷ್ಟಿಯಿಂದ ಅಳವಡಿಸಲಾಗಿದೆ. ಹಾಗಾಗಿ ಜಿಲ್ಲೆಯಲ್ಲಿ ಕೂಡ ರಾಜ್ಯದಲ್ಲಿ ಹಲವಾರು ರೀತಿಯಾದಂತಹ ಚುನಾವಣೆ ಸಂದರ್ಭದ ಭದ್ರತೆಗಳಿದೆ. ಹಾಗಾಗಿ ಇದು ಕೂಡ ಉಪಯುಕ್ತಕಾರಿಯಾದಂಥದ್ದು. ನಿಜವಾಗಿ ಹೇಳ್ಬೇಕಾದ್ರೆ ಇವತ್ತು ಪೊಲೀಸ್ ಅಧಿಕಾರಿಗಳು ಈ ವಾಚ್ಮ್ಯಾನ್ ತರಾನೇ ಆಗಿದ್ದಾರೆ. ನೀವು ಹೇಳಿದಾಗೆ ಪೊಲೀಸ್ ಅಧಿಕಾರಿಗಳು, ಯಾಕೆಂದ್ರೆ ಪಾಪ ಪೊಲೀಸ್ ಅಧಿಕಾರಿಗಳ ಆ ಬಿಸಿಲಲ್ಲಿ ಆ ಇದರಲ್ಲಿ ನಿಂತು ಅವರನ್ನು ನೋಡುವಾಗ ಬೇಸರ ಆಗ್ತದೆ ಇವತ್ತು ಪೊಲೀಸ್ ಅಧಿಕಾರಿಗಳು. ಯಾಕೆಂದ್ರೆ ಎಲ್ಲ ಏನೇ ಆಗಲಿ ಪೊಲೀಸ್ ಅಧಿಕಾರಿ ಅಲ್ಲಿ ಪೊಲೀಸರು ಬಂದು ಅಲ್ಲಿ ಪಾಪ ಬಿಸಿಲಲ್ಲಿ ಏನೇ ಒಂದು ಅಲ್ಲಿ ಅನಾಹುತ ಆಗಲಿ ಅಥವಾ ಏನೇ ಒಂದು ಅಲ್ಲಿ ಗೊಂದಲ ನಡೀಲಿ, ಅಲ್ಲಿ ಪೊಲೀಸರು ಪಾಪ ವಾಚ್ಮ್ಯಾನ್ ಆಗಿ ಕಾಯುವಂತ ಪರಿಸ್ಥಿತಿ. ಇನ್ನು ಚುನಾವಣೆಯಲ್ಲಿ ಪಾಪ ಅವರಿಗೆ ಒಂದು ತಿಂಗಳ ಶಿಕ್ಷೆ ಅವರಿಗೆ
ಸಜ್ಜೆ ನಮಗೆ ಇಲ್ಲಿ ಜೈಲಲ್ಲಿ ಅದೇ ರೀತಿ ಅವರಿಗೆ ಇನ್ನೊಂದು ತಿಂಗಳ ಸಜ್ಜೆ ಇರ್ತದೆ. ಪಾಪ ಅವರದ್ದು ಇದು ಅವರಿಗೇನೆ ಗೊತ್ತು. ಎಸ್ ಎಸ್. ಈಗ ಎರಡೂ ಪಕ್ಷಗಳು ಎಲ್ಲಾ ಪಕ್ಷಗಳು ಕೂಡ ಸಜ್ಜಾಗಿ ನಿಂತಿದೆ, ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ಮೇ 15ಕ್ಕೆ ರಿಸಲ್ಟ್ ಘೋಷಣೆ ಆಗ್ಲಿಕ್ಕಿದೆ, ಡಿಕ್ಲೇರ್ ಆಗ್ಲಿಕ್ಕಿದೆ. ಅಂತ ಸಂದರ್ಭದಲ್ಲಿ ಕೇವಲ ಆದಷ್ಟು ಕಡಿಮೆ ಸಮಯದಲ್ಲಿ ಒಂದು ರಿಸಲ್ಟ್ ಸಿಗ್ಲಿಕ್ಕಿದೆ. ಹಾಗಾಗಿ ಈ ಒಂದು EVM ಮಿಷನ್ ನ ಮುಖಾಂತರ ಕಡಿಮೆ ಸಮಯದ ಮುಖಾಂತರ ರಿಸಲ್ಟ್ ಘೋಷಣೆ ಆಗ್ಲಿಕ್ಕಿದೆ. ಆ ದಿನಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ಅಲ್ಲ, ಜನರು ಈ ಸಲ ಕಾಯ್ತಾ ಇದ್ದಾರೆ ಯಾವ ಪಕ್ಷ ಬರ್ಬೋದು ಅಂತ. ಯಾಕಂದ್ರೆ ಕೆಲವರು ನಾವು ಬರ್ತೇವೆ ಅಂತ ಇವತ್ತು ನಾನು ಹೇಳಿದಾಗೆ ನಾವು 1 ಲಕ್ಷ ಲೀಡ್, 50,000 ಲೀಡ್, 20,000 ಲೀಡ್ ಒಂದು ಪಕ್ಷದವ್ರು ಹೇಳಿದ್ರೆ ಇನ್ನೊಂದು ಪಕ್ಷದವ್ರು ಹೇಳ್ತಾರೆ ನಾವೇ ಭರ್ಜರಿ, ಇವತ್ತು ನಾವೇ ಭರ್ಜರಿ ಅಂತ ಇನ್ನೊಂದು ಪಕ್ಷ. ಆದ್ರೆ ಅದಕ್ಕೆ ಎಲ್ಲ ಸಮಯ ಕಾಯ್ತಾ ಇರ್ಬೇಕಾಗ್ತದೆ. ನಾಳ್ದು ಚುನಾವಣೆಯ ಫಲಿತಾಂಶ ದಿನ ಕಾಯ್ಬೇಕಾಗ್ತದೆ. ಯಾಕೆಂದ್ರೆ ನನ್ನ ಬದಲಾವಣೆ ಏನಿದೆ ಆ ದಿನವೇ ಕಾಯ್ಬೇಕು, ನಿಮ್ಮ ಆ ದಿನನೇ ಕಾಯ್ಬೇಕು, ಆ ಬದಲಾವಣೆಗೆ ಆ ದಿನ ಕಾಯ್ಬೇಕು. ಎಸ್. ಈಗ EVM ಮಿಷನ್ ಅನ್ನು ಅದರಲ್ಲಿ 2 ರೀತಿಯಾದಂತಹ ಒಂದು ತಂತ್ರಜ್ಞಾನಗಳಿವೆ. ಅಂದ್ರೆ ಸಪ್ರೇಟ್ ಅನ್ನುವಂಥ ಬ್ಯಾಲೆಟ್ ಅನ್ನುವಂಥದ್ದು ಇದೆ. ಆ ಬ್ಯಾಲೆಟ್ ನ ಮುಖಾಂತರ ಯಾವುದೇ ಅಭ್ಯರ್ಥಿಯನ್ನು ನಾವು ಆರಿಸಬೇಕಾದ್ರೆ ಆ ಬ್ಯಾಲೆಟ್ ನ ಮುಖಾಂತರ ಬಳಸಬಹುದು. ಅದರಲ್ಲಿ ಸರಿಸುಮಾರು ಒಟ್ಟು 16 ಅಭ್ಯರ್ಥಿಗಳನ್ನು ಆ ಒಂದು ವಾರ್ಡ್ನಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ರೆ 16 ಸ್ಪರ್ಧೆಗೆ ಅದರಲ್ಲಿ ಭಾಗವಹಿಸುವಂತಹ ಒಂದು ಪಟ್ಟಿಗಳು ಅದರಲ್ಲಿ ಒಳಗೊಂಡಿದೆ. ಇದಕ್ಕಿಂತ ಹೆಚ್ಚಾಗಿದ್ರೆ ಅದಕ್ಕಿಂತ ಹೆಚ್ಚಿನ ಬ್ಯಾಲೆಟ್ಗಳನ್ನು ಅಲ್ಲಿ ಉಪಯೋಗಿಸಬೇಕಾಗ್ತದೆ. ಹಾಗಾಗಿ ಹಲವಾರು ಬ್ಯಾಲೆಟ್ಗಳನ್ನು ಉಪಯೋಗಿಸುವಂತಹ ಸಂದರ್ಭದಲ್ಲಿ ಅದು ಕೂಡ ಕೈ ಕೊಡುವಂತಹ ಸಾಧ್ಯತೆಗಳು ಇದೆ. ಯಾಕೆಂದ್ರೆ ಸಹಜ. ಯಾಕೆಂದ್ರೆ ಇವತ್ತು ನೋಡಿ, ಮುಂಚೆ 3-4 ಪಕ್ಷ ಇತ್ತು. ಇವತ್ತು ನಾನು ಹಾಗೆ ಹೇಳಿದಾಗೆ ಬೇಸರದಲ್ಲಿ ಇನ್ನೊಬ್ಬ ಪಕ್ಷೇತರ, ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳನ್ನು ಕಟ್ಟಿಕೊಳ್ತಾರೆ. ನೀವು ಪಕ್ಷೇತರ, ನಾನು ಪಕ್ಷೇತರ ಆಗಿ ನಾವು ನಿಲ್ತೇವೆ. ಆಗ ಅಲ್ಲಿ ಬ್ಯಾಲೆಟ್ ಪೇಪರ್ ಫುಲ್ ಆಗುತ್ತೆ. ಆಗ ಬ್ಯಾಲೆಟ್ ಪೇಪರ್ ಫುಲ್ ಆದ ನಂತರ ಅಲ್ಲಿ ಏನು ಈ ಒಂದು ಸ್ಥಳಾವಕಾಶ ಇಲ್ಲದೆ ಅಲ್ಲಿ ಏನು ಒಂದು ಬದಲಾವಣೆಗಳು ಬರ್ಬೋದು. ಯಾಕಂದ್ರೆ ಅಲ್ಲಿ ಸೋಲು ಗೆಲುವು ಬರ್ಬೋದು. ಯಾಕೆಂದ್ರೆ ಮಾಟ ಮಂತ್ರ ಇಲ್ಲ, ತಂತ್ರ ಇಲ್ಲ ಹೇಳ್ತಾರೆ, ಆ ತರನು ಬರ್ಬೋದು. ಯಾಕೆಂದ್ರೆ ಚುನಾವಣೆ ಯಾರಿಗೆ ಅಲ್ಲಿ ಬೀಳ್ತದೆ ಅಂತ ಹೇಳಲಿಕ್ಕೂ ಆಗಲ್ಲ. 10-16 ಲೀಸ್ಟ್ ಬರುವಾಗ ಮುಂಚೆ 4 ಇತ್ತು, 3 ಇತ್ತು, 2 ಇತ್ತು, ಈಗ ತುಂಬಾ ಆಗಿದೆ. ಗೊಂದಲಗಳು ಕೂಡ ಜಾಸ್ತಿ ಇದೆ. ಯಾಕೆಂದ್ರೆ ಗೊಂದಲನೂ ಜಾಸ್ತಿ ಇದೆ. ಓಟು ಅಲ್ಲಿ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ವಿನ್ ಆಗುವಾಗ ಇಲ್ಲಿ ಏನು ನಿಂತವ ಇಲ್ಲಿ ಒಂದು ಸ್ವಲ್ಪ ಓಟ ಹೊಡೆದ್ರೆ ಇಲ್ಲಿ ವಿನ್ ಆಗುವಾಗ ಕೆಳಗೆ ಬೀಳುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಅಂದ್ರೆ ಜಾಸ್ತಿಯಾಗಿ ಈಗ ಪಕ್ಷದಿಂದ ನಿಲ್ಲುವುದಕ್ಕಿಂತ ಪಕ್ಷೇತರವಾಗಿ ನಿಲ್ಲುವಂತದ್ದು ಮುಖ್ಯ ಅನ್ನುವಂಥದ್ದು ಕೂಡ. ಹಾಗಾಗಿ ಹಲವಾರು ಪಕ್ಷೇತರಗಳು ಹುಟ್ಟಿಕೊಂಡಿದೆ ಅಂತ. ಮತ್ತೊಂದು ಹೇಳ್ಬೇಕಾದ್ರೆ ನಿಮ್ಗೆ ಪಕ್ಷೇತರದಲ್ಲಿ ನಿಂತ್ರೆ ಸ್ವತಂತ್ರವಾಗಿ ನಮ್ಗೆ ಕೆಲಸ ಮಾಡ್ಬೋದು. ಆದ್ರೆ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು. ಯಾಕೆಂದ್ರೆ ನಮ್ಗೆ ಫಂಡ್ ಸಿಗುವಂತ ಕೆಲಸ ಆಗ್ತಾ ಇಲ್ಲ. ಆದ್ರೆ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ಒಂದು ಪಕ್ಷೇತರ ನಿಂತ್ರೆ ಅವನಿಗೆ ಸ್ವತಂತ್ರವಾಗಿ ದುಡಿಬಹುದು. ಯಾಕಂದ್ರೆ ಅದು ಮಾಡು ಇದು ಮಾಡು ಅಂತ ಹೇಳುವವರಿಲ್ಲ. ಇವತ್ತು ನೋಡಿ, ಯಾವುದೇ ಒಂದು ಸಂಘಟನೆ ಆಗ್ಲಿ ಅಥವಾ ಯಾವುದೇ ಒಂದು ಪಕ್ಷ ಆಗ್ಲಿ, ಯಾವುದೇ ಒಂದು ಸಂಸ್ಥೆಯಲ್ಲಿ ನಿಲ್ಬೇಕಾದ್ರೂ ಯಾರೇ ಒಂದು ದೊಡ್ಡ ವ್ಯಕ್ತಿ ಇದ್ರೆ ಆ ದೊಡ್ಡ ವ್ಯಕ್ತಿ ಏನೋ ಒಂದು ಮಾಡಿಕೊಂಡು ಹೋಗ್ತಾನೆ. ಅವು ಹೇಳಿದಾಗೆ ನಾವು ಕೇಳ್ಬೇಕು. ಬೇಡ, ನಾವು ಏನು ಸೋಷಿಯಲ್ ವರ್ಕ್ ಮಾಡ್ತೇವೆ, ನಾವೇನು ಕೆಲಸ ಮಾಡ್ತೇವೆ. ಈಗ ಪಕ್ಷೇತರದವರು ಕೂಡ ಹಾಗೆ. ಇವತ್ತು ಪಕ್ಷೇತರ ನಿಂತ್ರೆ ಅವನಿಗೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ಬೋದು ಅವರಿಗೆ ಗೊತ್ತಿರ್ತದೆ. ಅವರಿಗೆ ಇಚ್ಛೆಯಿಂದ ಹೋಗ್ಬೋದು. ಈಗ ಈಗಾಗಲೇ ಬಂಟ್ವಾಳದಲ್ಲಿ ಹಲವಾರು ಬೂತ್ಗಳು ಕೂಡ ಜಾಸ್ತಿ ಆಗಿದೆ. ಉಳ್ಳಾಲದಲ್ಲಿ ನೋಡಿದ್ರೆ ಜಿಲ್ಲೆಯಲ್ಲಿ ನೋಡ್ತಾ ಹೋದ್ರೆ ಉಳ್ಳಾಲದಲ್ಲಿ ಸ್ವಲ್ಪ ಕಡಿಮೆ ಮಟ್ಟಿನ ಬೂತ್ಗಳಿದೆ. ಹಾಗಾಗಿ ಈ ಬಾರಿ ಮತದಾರರ ಸಂಖ್ಯೆಗಳು ಕೂಡ ಜಾಸ್ತಿ ಆಗ್ತಾ ಹೋಗಿದೆ. ಹಾಗಾಗಿ ಯುವಕರನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆ ಈಗ ಒಂದು ರಾಜಕೀಯ ಪಕ್ಷಗಳು. ಅಂದ್ರೆ ಮುಂದಿನ ದಿನಗಳಲ್ಲಿ ಅವರೇ ನಮ್ಮ ಒಂದು ಮತಕ್ಕೆ ಮುಖ್ಯವಾದಂತಹ ಕಾರಣರಾಗಿರ್ತಾರೆ. ಹಾಗೆ ಯುವಕರನ್ನು ಕೂಡ ಸೆಳೆಯುವ ತಂತ್ರಗಳು ಕೂಡ ನಡೀತಾ ಇದೆ. ಆದ್ರೆ ಅವರ ಪರೀಕ್ಷಾ ಸಮಯದಲ್ಲಿ ಎಲೆಕ್ಷನ್ ಅನ್ನು ಕೂಡ ಇಟ್ಟು ಅವರ ಆಕ್ರೋಶಕ್ಕೂ ಕೂಡ ಗುರಿಯಾಗ್ತಾ ಇದ್ದಾರೆ. ಅಲ್ಲ, ಇವತ್ತದೇ ನಾನು ಹೇಳಿದಾಗೆ ಇವತ್ತು ನೋಡಿ, ಮತ ತೆಗೆದುಕೊಂಡು ಯಾರೋ ಒಂದು ಶಾಸಕರಾಗ್ತಾರೆ. ಎಷ್ಟೋ ಜನ ಹುಡುಗರಲ್ಲಿ ಬಲಿಯಾಗ್ತಾರೆ ಇವತ್ತು ನೋಡಿ. ಯಾಕೆಂದ್ರೆ ಎಕ್ಸಾಮ್ ನೋಡಿ ಯಾವ ರೀತಿ ಇಟ್ಟಿದ್ದಾರೆ ಇವತ್ತು. ಎಕ್ಸಾಮ್ ಯಾವಾಗ ಆಗುವ ಎಕ್ಸಾಮ್ ಅನ್ನು ನಾಳ್ದಿಟ್ಟಿದ್ದಾರೆ. ಹಾಗಾದ್ರೆ ಈ ಮಕ್ಕಳು ಯಾವ ರೀತಿಯಲ್ಲಿ ಎಕ್ಸಾಮ್ ಬರಿಬೇಕು, ಯಾವ ರೀತಿಯಲ್ಲಿ ಎಕ್ಸಾಮ್ ಬರಿಬೇಕು. ಇವತ್ತು ಸಣ್ಣ ಮಕ್ಕಳಿಗೂ ಕೂಡ ಹಾಗೆ ಎಕ್ಸಾಮ್ ಬೇಗ ಇತ್ತು, ಲೇಟ್ ಮಾಡಿದ್ದಾರೆ. ಯಾರ್ದೋ ಒಂದು ಕಾರ್ಯಕ್ರಮ, ಯಾರ್ದೋ ಒಂದು ಇದಕ್ಕೋಸ್ಕರ ತಪ್ಪು ಮಾಡ್ತಾ ಇದ್ದಾರೆ ಇವತ್ತು ಅಧಿಕಾರಿಗಳು. ಇವತ್ತು ಶಾಲೆಗೆ ಹೋಗುವ ಮಕ್ಕಳಿಗೆ, ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಇವತ್ತು ಅನ್ಯಾಯ ಆಗ್ತಿದೆ ಇದರಿಂದ, ಮತದಿಂದ, ಈ ಒಂದು ಮತದಿಂದ, ಈ ಸಾಲದ ಮತದಿಂದ. ಯಾಕಂದ್ರೆ ಇವತ್ತು ಈ ಸಲ ಒಂದು ಸಮಯದಲ್ಲಿ ಇಟ್ಟು ತುಂಬಾ ಅನ್ಯಾಯ ಆಗ್ತಿದೆ. ನಾನು ಅದನ್ನೊಂದು
ಸಂಪೂರ್ಣವಾಗಿ ಹೇಳ್ತಿದ್ದೇನೆ. ಇವತ್ತು ಅಂಥ ಸಮಯ ಇದ್ದರೆ ಬದಲಾವಣೆ ಮಾಡಬೇಕು. ಯಾಕೆಂದರೆ ಇನ್ನು ಮುಂದಕ್ಕೆ ಇನ್ನೂ ಆಗಲಿಕ್ಕಿಲ್ಲ, ಇನ್ನು ಮುಂದಕ್ಕೆ ಬದಲಾವಣೆ ಮಾಡಬೇಕು. ಯಾಕೆಂದರೆ ಶಾಲೆಗೆ ಹೋಗೋ ಕಾಲೇಜಿಗೆ ಹೋಗೋ ಮಕ್ಕಳಿಗೆ ತುಂಬ ಇದರಿಂದ ತೊಂದರೆ ಆಗ್ತದೆ. ಯಾರ್ದೋ ಮಕ್ಕಳು ಏನೇನೋ ಮಾಡಲಿಕ್ಕೆ ಸಾಧ್ಯತೆ ಇದೆ ಇವತ್ತು. ಅಂದ್ರೆ ಈಗ ಪರೀಕ್ಷಾ ಸಂದರ್ಭದಲ್ಲಿ ಅವರ ಪ್ರಚಾರಗಳು ಕೂಡ ಅಲ್ಲಲ್ಲಿ ಮೊಳಗ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ಅವರು ಎಕ್ಸಾಮ್ಗೆ ಓದುತ್ತಿರುವಂತ ಸಂದರ್ಭ ಅಥವಾ ಪ್ರಿಪೇರ್ ಆಗೋ ಟೈಮ್ಗಳು ಕೂಡ ಇರ್ತದೆ. ಆದ್ರೂ ಕೂಡ ಕೇವಲ ಹೇಳ್ತಾರೆ ಮೇ 12ಕ್ಕೆ ಎಲೆಕ್ಷನ್ ಇದೆ, ಅದಕ್ಕಿಂತ ಮುಂಚಿತವಾಗಿ ಮುಗಿತದೆ ಅನ್ನುವಂತ ಕಾರಣವನ್ನು ಕೊಡ್ತಾರೆ ಕೇಳಿದ್ರೆ. ಆದ್ರೆ ಪ್ರಚಾರ ಅದಕ್ಕಿಂತಲೇ ಮುಂಚೆ ಶುರುವಾಗಿರ್ತದೆ. ಆದ್ರೆ ಪ್ರಚಾರಕ್ಕೆ ಏನಾದ್ರೂ ನಿರ್ಬಂಧನೆಗಳು ಇಲ್ವಾ ಅಂತ ಹೇಳಿ? ಶುರು ಈಗನೇ ಆಗಿದೆ ಎಲ್ಲ ಕಡೆಯಲ್ಲಿ ಪ್ರಚಾರ. ಅಲ್ಲೆಲ್ಲ ಮೀಟಿಂಗ್ ಆಗ್ತಾ ಇದೆ, ಎಲ್ಲ ಕಡೆ ಮೀಟಿಂಗ್ ಆಗ್ತಾ ಇದೆ ಇವತ್ತು ಎಲ್ಲ ಪಕ್ಷದವರದ್ದು. ಆಗ ಪಕ್ಷದವ್ರದ್ದು ಮೀಟಿಂಗ್ ಆಗೋ ಒಬ್ಬೊಬ್ರು ಸೇರಿಕೊಳ್ತಾರೆ, ಅಲ್ಲಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಆದ್ರೆ ಹೋಗುದು ಯಾರಿಗೆ? ನಮ್ಮ ಮನೆಯವರಿಗೆ, ನಿಮ್ಮ ಮನೆಯವರಿಗೆ. ಅವರು ಮಾಡ್ತಾರೆ, ಅವರು ಹೋಗ್ತಾರೆ. ಈಗಾಗಲೇ ಚುನಾವಣಾ ಆಯೋಗ ಕೂಡ ಹಲವಾರು ರೀತಿಯಾದಂತಹ ನೀತಿ ಸಂಹಿತೆಯನ್ನು ಕೂಡ ತಂದಿದೆ. ಹಾಗಾಗಿ ಇದರಿಂದ ಜನರಿಗೆ ಲಾಭ ಇದೆಯಾ ಅಥವಾ ಇದರಿಂದ ಜನರಿಗೆ ತೊಂದರೆ ಇದೆಯಾ ಅಂತ ಹೇಳಿ? ಚುನಾವಣಾ ನೀತಿ ಸಂಹಿತೆಯಿಂದ ಜನರಿಗೆ ಏನು ತೊಂದರೆ ಇಲ್ಲ, ಅದ್ರ ಲಾಭ ಇದೆ ಅನ್ನುವಂಥದ್ದು ಹೇಳ್ತೀರಾ? ಜನರಿಗೆ ಲಾಭನೇ. ಯಾಕೆಂದ್ರೆ ನಷ್ಟ ರಾಜಕೀಯ ವ್ಯಕ್ತಿಗಳಿಗೆ ಮಾತ್ರ. ಆದ್ರೆ ಅವರಿಗೂ ಕೂಡ ಲಾಭಗಳಿದೆ. ಚುನಾವಣಾ ಆಯೋಗ ಘೋಷಿಸಿರುವಂತದ್ದು ಕೇವಲ 28 ಲಕ್ಷ ಮಾತ್ರ ಖರ್ಚು ಮಾಡಬಹುದು ಅಂತ ಹೇಳಿ. ಯಾರು ಮಾಡ್ತಾರೆ? ಅದಕ್ಕಿಂತ ಹೆಚ್ಚಿನದನ್ನೇ ಮಾಡ್ತಾರೆ. ಆದ್ರೆ ಅದನ್ನು ಪ್ರಶ್ನಿಸುವಂತಹ ಕಾರ್ಯವನ್ನು ಚುನಾವಣಾ ಆಯೋಗ ಮಾಡ್ತಾ ಇಲ್ಲ. ನಾನೊಂದು ಹೇಳ್ತೇನೆ, ನಾವು 10 ಲಕ್ಷದೊಳಗೆ ಖರ್ಚು ಮಾಡಬೇಕು ಅಂತ ನಿಮ್ಗೆ ನಮ್ಗೆ ಹೇಳಿದ್ರೆ ನಾವು ಅದೇ ಚೌಕಟ್ಟಲ್ಲಿ ಹೋಗ್ತೇವೆ. ಅದಕ್ಕಿಂತ ಒಂದು 2 ಲಕ್ಷ 3 ಲಕ್ಷ ಜಾಸ್ತಿ ಆದ್ರೆ ಬರ್ತಾರೆ ನಮ್ಮ ಮನೆಗೆ. 28 ಲಕ್ಷ ಯಾವ ರೀತಿಯಲ್ಲಿ ಇವರು ಚುನಾವಣೆಗೆ ಖರ್ಚು ಮಾಡ್ತಾರೆ? ನೀವು ಒಪ್ತೀರಾ 28 ಲಕ್ಷ? ಯಾರು ಕೂಡ ಒಪ್ಪುವಂತದ ಮಾತಲ್ಲ. ಆದ್ರೂ ಕೂಡ ಅದನ್ನು ಚುನಾವಣಾ ಆಯೋಗ ಕಣ್ಣು ಮುಚ್ಚಿ ಕುಳಿತಿದೆ ಅಂತ. ಕಣ್ಣು ಮುಚ್ಚಿ ಕುಳಿತುಕೊಂಡಿದೆ ಇವತ್ತು. ಎಲ್ಲ ಶಾಸಕರು ಕೋಟಿಗಿಂತ ಮೇಲೆ ಹೋಗ್ತದೆ. ಎಲ್ಲಿವರು ಇದು ಮಾಡ್ತಾರೆ. ಹಾಗಾದ್ರೆ ಇದು ಕೂಡ ಚುನಾವಣಾ ಆಯೋಗ ಮಾಡುವಂತ ಮೋಸ ಅಂತ? ಮೋಸನೇ ಇದು, ಚುನಾವಣಾ ಆಯೋಗ ಮೋಸನೇ ಇದು. ಯಾಕೆಂದ್ರೆ ಇವತ್ತು ನೋಡಿ, ಪ್ರತಿ ವಾರ್ಡ್ಗಳಲ್ಲಿ ಇವತ್ತು ಖರ್ಚು ಮಾಡ್ತಾರೆ. ಇವತ್ತು ಎಲ್ಲಿ ಮಾಡದಿರುತ್ತಾರೆ. ಚುನಾವಣೆ ನೀತಿ ಸಂಹಿತೆ ಏನು ಗೊತ್ತಾ? ಇವತ್ತು ಚುನಾವಣೆ ನೀತಿ ಸಂಹಿತೆ ಮಾಡಿದೆ, ಕಣ್ಣಿಗೆ ಕಾಣೋದು ತುಂಬ ಇದೆ. ಕಣ್ಣಿಗೆ ಕಾಣುವಂಥದ್ದು ಫ್ಲೆಕ್ಸ್ ಬ್ಯಾನರ್ಗಳು, ಅವ ಎದುರುಗಡೆ ಹೋಗುದು, ಅವ ಇಲ್ಲಿಂದ ಬಂದು ಉದ್ಘಾಟನೆ ಮಾಡೋದು, ಅದೆಲ್ಲ ಕಾಣುವಂಥ ವಿಷಯ. ಅದಕ್ಕೆಲ್ಲ ಒಂದು ಚೌಕಟ್ಟು ಮಾಡಿದ್ದಾರೆ. ಬೇರೆ ಯಾವ ರೀತಿಯಲ್ಲಿ ಚೌಕಟ್ಟು ಮಾಡ್ಲಿಕ್ಕೆ ಆಗ್ತದೆ? ಈಗ ಒಂದು 2 ತಿಂಗಳಲ್ಲಿ ಖರ್ಚು ಮಾಡ್ತಾ ಇರ್ತಾರೆ. ಎಷ್ಟು ಕೋಟಿನೂ ಖರ್ಚು ಮಾಡ್ತಾರೆ. ಮತ್ತೆ ಆ ಕೋಟಿ ತೆಗಿತಾರೆ. ಒಮ್ಮೆ ಪ್ರವೇಶವನ್ನು ಮಾಡಿದ್ರೆ ಆಮೇಲೆ ಬಾಚಬಹುದು ಅನ್ನುವಂಥದ್ದು ಕೂಡ ಅವರ ಮೈಂಡ್ ಅಲ್ಲಿ ಮುಂಚೆನೆ ಫಿಕ್ಸ್ ಆಗಿರ್ತದೆ. ಅದಕ್ಕೆ ನಾನು ಹೇಳುದು, ಇವತ್ತು ಒಂದು ಚೌಕಟ್ಟಿಡಬೇಕು. ಸಂಬಳ ಎಷ್ಟಿದೆ? ಶಾಸಕರಿಗೆ ಸಂಬಳ ಎಷ್ಟಿದೆ? ಒಮ್ಮೆ ಇದ್ದಂತಹ ಸಂಬಳವನ್ನು ಒಮ್ಮಿಂದೊಮ್ಮೆಲೆ 73% ಏರಿಕೆಯನ್ನು ಮಾಡ್ತಾರೆ. ಏರಿಕೆ ಮಾಡ್ಲಿ, ಆದ್ರೂ ಎಷ್ಟಿರುತ್ತೆ? ನನ್ಗೆ ಗೊತ್ತಿದ್ದ ಸಮಯದಲ್ಲಿ 2,500-3 ಸಾವಿರ ಇತ್ತು ಸದಸ್ಯರಿಗೆ ಮಹಾನಗರ ಪಾಲಿಕೆ. ಈಗ 8,000 10,000 9,000 ಏನೋ ಆಗಿದೆ ಸಂಬಳದಲ್ಲಿ. ಹೌದಾ ಸ್ವಾಮಿ ದಿನ ತೆಗೆಯುವುದವರು? ಆದ್ರೆ ಬಾಕಿ ಉಳಿದ ಹಣ ಎಲ್ಲಿಂದ ಬಂತು? ಯಾವುದೇ ಒಂದು ಸದಸ್ಯನ ಹತ್ರ ಬಾಕಿ ಉಳಿದ ಹಣ ಎಲ್ಲಿಂದ ಬಂತು? ಯಾಕೆ ಕೇಳುದಿಲ್ಲ? ನಾನು ಒಂದು ಬ್ಯಾಂಕಿಗೆ ಹಾಕಿದ್ರೆ ನನ್ನ ಟ್ರಾನ್ಸ್ಲೇಷನ್ ಆದ್ರೆ ಏನು ಇಲ್ಲ, ನಿಮ್ದು ಟ್ರಾನ್ಸ್ಲೇಷನ್ ಏನಿಲ್ಲ ಕೇಳುವಂತ ವ್ಯಕ್ತಿಗಳು ಇರ್ತಾರೆ. ಇವರಿಗೆ ಹಾಕಿಲ್ಲ. ಆದ್ರೆ ಹೀಗೆ ಬಂದು ಹೀಗೆ ಹೋದ್ರೆ ಆಗ್ತದೆ, ಹೀಗೆ ತೆಗೆದ್ರೂ ಆಗ್ತದೆ ಅಂತ ಪರಿಸ್ಥಿತಿ ಇವತ್ತು. 28 ಲಕ್ಷ ಅಲ್ಲ, ಎಷ್ಟು ಲಕ್ಷ ಖರ್ಚು ಮಾಡಬಹುದು, ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ EVM ಮಿಷಿನ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸೇಫ್ ಆಗಿರ್ಬೋದು ಅಥವಾ ಎಷ್ಟರ ಮಟ್ಟಿಗೆ ಇದರ ಬಳಕೆ ಅನ್ನುವಂಥದ್ದು ಮುಖ್ಯವಾಗಿ ಈಗ ಆಗದಿಂದ ನೋಡ್ತಾ ಹೋಗ್ತಾ ಇದ್ವಿ. ಹಾಗಾಗಿ ಕೊನೆಯದಾಗಿ ರಾಜ್ಯದ ಜನತೆಗೆ ಅಥವಾ ನಮ್ಮ ಜಿಲ್ಲೆಯವರಿಗೆ ಮುಖ್ಯವಾಗಿ ಇದರ ಬಗ್ಗೆ ಏನನ್ನು ಹೇಳಿಕ್ಕೆ ಇಷ್ಟಪಡ್ತಾರೆ? ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿ ಇದನ್ನು ಬಳಕೆ ಮಾಡಬಹುದು, ಅಥವಾ ಏನೋ ಹೊಸತ್ತು ತಂದಿದ್ದಾರೆ ಆದ್ರೂ ಕೂಡ ನಾವು ಯಾವ ರೀತಿಗೆ ಜಾಗೃತವಾಗಿರ್ಬೇಕು ಅನ್ನೋದು. ನಾನು ಒಂದನೇದಾಗಿ ಹೇಳ್ಬೇಕಾದ್ರೆ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ತಿದ್ದೇನೆ, ಆಗದಿಂದ ಹೇಳುವಂಥ ಸುದ್ದಿಯನ್ನೇ. ಯಾಕೆಂದರೆ ಇವತ್ತೊಂದು ಹೊಸ ಮಿಷಿನ್ ಬಂದಿದೆ, ಅದನ್ನು ಪ್ರತಿಯೊಂದು ಜನರಿಗೆ ವಾರ್ಡಿಗೆ ಹೋಗಿ ಅದರ ಒಂದು ಯಾವ ರೀತಿ ಒಂದು ಮತವನ್ನು ಚಲಾವಣೆ ಮಾಡ್ಬೋದು ಅಂತ ಅವರಿಗೆ ಒಂದು ಮಾಹಿತಿಯನ್ನು ನೀಡಬೇಕು ಅಂತ ಅಧಿಕಾರಿಗಳ ಹತ್ರ ಹೇಳ್ತಿದ್ದೇನೆ. ಇನ್ನೊಂದೇನೆಂದರೆ ಎಲ್ಲ ಜನರ ಹತ್ರ ನಾನು ವಿನಂತಿ ಮಾಡ್ತಿದ್ದೇನೆ, ಯಾವುದೇ ಪಕ್ಷ ಬೇಡ ನಮಗೆ, ಯಾವುದೇ ಇದು ಬೇಡ, ಪಾರ್ಟಿ ಬೇಡ. ಇವತ್ತು ಸದಸ್ಯ ಯಾರಿದ್ದಾರೆ ಅಲ್ಲಿ,
ಯಾರು ಅಲ್ಲಿ ನಿಂತಿದ್ದಾರೆ, ಯಾರು ಒಳ್ಳೆ ಅಭ್ಯರ್ಥಿ ಆಗ್ಬೋದು ಅವರನ್ನು ನಾವು ಸೂಚಿಸುವ. ಆ ಪಕ್ಷ ಬೇಡ, ಈ ಪಕ್ಷ ಬೇಡ, ಅಭ್ಯರ್ಥಿಯನ್ನು ಒಳ್ಳೆ ಅಭ್ಯರ್ಥಿ ನಮ್ಮನ್ನು ಕರೆದು ಕೇಳುವಂಥ ಅಭ್ಯರ್ಥಿಗೆ ನಾವು ಒಂದು ಮತವನ್ನು ಚಲಾಯಿಸುವಂಥ ಎಲ್ಲ ನಾನು ಮನೆಯವರ ಹತ್ರ ನಾನು ವಿನಂತಿ ಮಾಡ್ತೇನೆ. ಎಸ್, ಈಗ EVM ಮಿಷಿನ್ ಏನೋ ಒಂದು ಹೊಸತನ ತಂದರೂ ಕೂಡ ಈ ಹಿಂದೆನೂ ಕೂಡ ಅದಕ್ಕಿಂತ ಹಿಂದಿನ ತಂತ್ರಜ್ಞಾನಗಳು ಕೂಡ ಇತ್ತು. ಹಾಗಾದ್ರೆ ಅದು ಮತ್ತು ಇದು ಎರಡೂ ಕೂಡ ಒಂದೇ ರೀತಿಯಾದಂಥದ್ದು, ಆದರೆ ಸ್ವಲ್ಪ ಮಟ್ಟಿನ ಬದಲಾವಣೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀರಾ ತಾವು. ಹಾಗಾಗಿ ನಾವು ಮಾಡುವಂಥ ಅಭ್ಯರ್ಥಿಗಳ ಆಯ್ಕೆ ಇಲ್ಲಿ ಮುಖ್ಯವಾದದ್ದು. ಹೌದು, ಎಸ್, ಯಾಕಂದ್ರೆ ನಮಗೆ ಅಭ್ಯರ್ಥಿ ಮುಖ್ಯ. ಇಲ್ಲಿ ಯಾರೇ ಆಗಲಿ ಇವತ್ತು ಅಭ್ಯರ್ಥಿ ಮುಖ್ಯ. ಇವತ್ತು ಅಭ್ಯರ್ಥಿಗಳ ಹೆಸರು ಇದರಲ್ಲಿ ಬರ್ಬೋದು, ಆ ಹೆಸರನ್ನು ನೋಡಿ ಏನು ಅಂತ ಅದಕ್ಕೆ ಒಂದು ಮತ ಚಲಾವಣೆ ಮಾಡಲಿ ಅಂತ ಎಲ್ಲರ. ಎಸ್, ಹಾಗಾಗಿ ಕೇವಲ ಈ ಮಿಷಿನ್ ಅನ್ನು ತಲೆಯಲ್ಲಿಟ್ಕೊಂಡು ಇದೇನೋ ದೊಡ್ಡ ಭಾರ ಅನ್ನುವಂಥದ್ದು ಬೇಡ. ಆ ರೀತಿಯಾದಂತ ಒಂದು ಗಂಭೀರವಾದಂತ ಚಿಂತನೆಗಳು ಬೇಡ. ಕೇವಲ ಅಭ್ಯರ್ಥಿಗಳು ಮುಂದಿನ ದಿನಗಳಲ್ಲಿ ಯಾರು ಅನ್ನುವಂಥದ್ದು ಮುಖ್ಯವಾಗಿರ್ಬೇಕು. ಹೌದು, ಯಾಕಂದ್ರೆ ಅಭ್ಯರ್ಥಿಗಳು ಮುಖ್ಯ ಆಗಿರ್ಬೇಕು. ಅದೇ ರೀತಿ ಆ ಒಂದು ಮಿಷಿನ ಗಂಭೀರ ಬೇಡ, ಯಾಕಂದ್ರೆ ಅದರ ಒಂದು ಮಾಹಿತಿ ಅಧಿಕಾರಿಗಳು ಕೊಡ್ಲೇಬೇಕು, ಆಯಾಯ ಒಂದು ವಾರ್ಡ್ಗಳಲ್ಲಿ ಕೊಡ್ಲೇಬೇಕು ಅಂತ ನಾನು ವಿನಂತಿದ್ದೇನೆ. ಎಸ್, ಥ್ಯಾಂಕ್ ಯು ಕುಮಾರ್ ಮಾಲೆಮಾರ್ ಅವರೇ. ತಮ್ಮ ಜೊತೆ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಎಸ್, ಇಷ್ಟೊತ್ತು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ್ರಿ. ಯಾವೆಲ್ಲ ರೀತಿಯಾಗಿ EVM ನ ಬಳಕೆಯನ್ನು ಮಾಡಲಾಗುತ್ತೆ, ಯಾವೆಲ್ಲ ರೀತಿಯಾಗಿ ತೊಂದರೆಗಳಿದೆ ಅಥವಾ ಯಾವೆಲ್ಲ ರೀತಿಯಾಗಿ ಉಪಯೋಗಗಳಿದೆ ಅನ್ನುವಂಥದ್ದು ಕೂಡ ನೀವು ನೋಡಿದ್ರಿ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಚುನಾವಣೆ ದಿನಾಂಕ ಏನೋ ಘೋಷಣೆಯಾಗಿದೆ, ಆದ್ರೆ ನಾವು ಎಷ್ಟರ ಮಟ್ಟಿಗೆ ಜಾಗೃತವಾಗಿರಬೇಕು. EVM ಮಿಷಿನ್ ಅನ್ನುವಂಥದ್ದು ಹೊಸ ತಂತ್ರಜ್ಞಾನವೇ ನಮಗೆ, ಆದರೆ ಮತವನ್ನು ಹಾಕುವಂಥದ್ದು, ಮತವನ್ನು ಚಲಾವಣೆ ಮಾಡುವಂಥದ್ದು ನಮಗೆ ಹೊಸ ರೀತಿಯ ತಂತ್ರಜ್ಞಾನವೇನಲ್ಲ. ಹಾಗಾದ್ರೆ ಮತ ಹಾಕುವಂಥದ್ದು ನಮಗೆ ಇದ್ದಂಥ ಒಂದು ಹಕ್ಕಾಗಿದ್ದು, ಯಾವ ರೀತಿಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಮುಖ್ಯವಾಗಿ ಚಿಂತನೆಯನ್ನು ಮಾಡಬೇಕಾಗಿದೆ. ಹಾಗಾದ್ರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ TV.